ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस। ओम नमो भगवते वासुदेवाय। ओम नमो नित्यं भागवत सेवया भगवती उत्तमा श्लोके ಭಕ್ತಿರ್ಭವತಿ ನೈಷ್ಟಿಕಿ. ಹರೇ ಕೃಷ್ಣ ಎಲ್ಲರಿಗೂ. ನಾವೀಗ ಈ ಶ್ಲೋಕವನ್ನ ರಿಸೈಟ್ ಮಾಡಿದ್ದೇವೆ. ಅದರ ಅನುವಾದ ಅಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ಅಧ್ಯಾಯದ ಹೆಸರು ಋಷಿಗಳ 6 ಪ್ರಶ್ನೆಗಳು. ಓಕೆ, 6 ಪ್ರಶ್ನೆ. ನಾವು ಇದು ಮುನ್ನೋಡಿ ಆಗಿ ಪ್ರಸ್ತಾವನೆ ಆಗಿ ನಂತರ ಅಧ್ಯಾಯದ ಬಗ್ಗೆ ಅಧ್ಯಯನ ಮಾಡ್ತೇವೆ. ಅಲ್ಲಿ 6 ಪ್ರಶ್ನೆ ಕೇಳ್ತಾರೆ. ಅದರಲ್ಲಿ ಒಂದು ಕೊನೆಯ ಪ್ರಶ್ನೆ ಇರುತ್ತೆ. ಓಕೆ, ಇದು ಭಗವಂತ ಈ ಧಾಮ ಭೂಮಿಯನ್ನು ಬಿಟ್ಟು ಅವರ ಧಾಮಕ್ಕೆ ಹೋದ್ಮೇಲೆ ಧರ್ಮ ಯಾವುದಕ್ಕೆ ಶರಣ ಹೋಯಿತು ಅಂತ. ಧರ್ಮ ಯಾವುದಕ್ಕೆ ಶರಣ ಹೋಯಿತು? ಧರ್ಮಂ ಶರಣಂ ಗತ. ಧರ್ಮ ಎಲ್ಲಿಗೆ ಶರಣ ಹೋಯಿತು? ಆಗ ಅಲ್ಲಿ ಶೌನಕಾದಿ ಋಷಿಗಳಿಗೆ ಅಲ್ಲೇ ಈ ಭಾವಾರ್ಥದ ಈ ಮುನ್ನುಡಿಯಲ್ಲೇ ಹೇಳಿದ್ದಾರೆ ಯಾರು ಶೌನಕ ಋಷಿ ಯಾರು, ಸೂತ ಗೋಸ್ವಾಮಿ ಯಾರು ಅಂತ. ಅವರು ಭಗವಂತ ಅವರ ಧಾಮಕ್ಕೆ ಹೋದ ನಂತರ ಧರ್ಮ ಯಾವುದಕ್ಕೆ ಶರಣ ಹೋಯಿತು ಅದನ್ನೇ ಇಲ್ಲಿ ಈ ಶ್ಲೋಕದಲ್ಲಿ ಹೇಳಿದೆ. ಕೃಷ್ಣೇ ಸ್ವಧಾಮುಪಗತೆ ಧರ್ಮ ಜ್ಞಾನಾದಿಭಿಸ್ಸಹ ಕಲೋ ನಷ್ಟ ದೃಶಾಮೇಶ ಪುರಾಣಾರ್ಕೋಧುನೋದಿತ. ಈ ಭಾಗವತ ಪುರಾಣವು ಸೂರ್ಯನಷ್ಟೇ ಉಜ್ವಲವಾದದ್ದು. ಹೇಗೆ? ಸೂರ್ಯನಷ್ಟು ಉಜ್ವಲವಾದದ್ದು, ಅಷ್ಟು ಉಜ್ವಲವಾದದ್ದು. ಶ್ರೀಕೃಷ್ಣನು ಧರ್ಮ ಜ್ಞಾನ ಮೊದಲಾದವುಗಳ ಸಹಿತ ತನ್ನ ಧಾಮಕ್ಕೆ ಹಿಂದಿರುಗಿದ ಒಡನೆ ಇದರ ಪ್ರಾದುರ್ಭಾವವಾಯಿತು. ಅಂದ್ರೆ ಭಗವಂತ ಹೋಗುವಾಗ ಅವ್ರ ಜೊತೆ ಧರ್ಮ ಜ್ಞಾನ ಎಲ್ಲ ಅವ್ರ ಜೊತೆ ಹೋಯ್ತು. ಆಗ ಅದರ ನಂತರ ಈ ಭಾಗವತದ ಪ್ರಾದುರ್ಭಾವ ಆಯಿತು, ಈ ಭಾಗವತದ ರಚನೆ ಆಗಿತ್ತು. ಅದಕ್ಕೋಸ್ಕರ ಈ ಕಲಿಯುಗದಲ್ಲಿ, ಈಗಿನ ನಾವಿರೋದು ಕಲಿಯುಗದಲ್ಲಿ, ಕಲಿಯುಗ ತುಂಬಾ ಅಂದ್ರೆ ಜನರು ಅಜ್ಞಾನದಲ್ಲಿರ್ತಾರೆ. ಇದನ್ನು ಭಾಗವತವೇ ಸ್ಪಷ್ಟವಾಗಿ ತಿಳಿಸ್ತದೆ. ಹಾಗೆ ಈ ಕಲಿಯುಗದಲ್ಲಿ ಅಜ್ಞಾನದ ಗಾಢ ಅಂಧಕಾರದಿಂದಾಗಿ ತಮ್ಮ ಶಕ್ತಿ ದರ್ಶನ ಶಕ್ತಿಯನ್ನು ಕಳೆದುಕೊಂಡ ಜನರು ನಾವೆಲ್ಲ ಅಜ್ಞಾನದ ಅಂಧಕಾರದಲ್ಲಿ ಇದ್ದೇವೆ. ಅದಕ್ಕೆ ಈ ಭಾಗವತ ಅಂತ ನಮ್ಮ ದರ್ಶನ ಶಕ್ತಿಯನ್ನು ಕಳೆದುಕೊಂಡ ವ್ಯಕ್ತಿಗಳಿಗೆ ಇದರಿಂದ ಯಾವುದು ಸಿಗ್ತದೆ? ಬೆಳಕು ಸಿಗುತ್ತದೆ. ಅದನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅವರು ಬೆಳಕನ್ನ ಪಡೆಯುತ್ತಾರೆ. ಅವರಿಗೆ ಕ್ಲಾರಿಟಿ ಅಂದ್ರೆ, ನಾವು ಒಂದು ಲೈಟ್ ಇಲ್ಲಾದ್ರೆ, ಒಂದು ರೂಮಿಗೆ ಹೋಗೋದಾದ್ರೆ ಲೈಟ್ ಇಲ್ಲಾದ್ರೆ ನಮ್ಗೆ ಯಾವ ವಸ್ತು ಎಲ್ಲಿ ಉಂಟು, ಯಾವ ಕತೆ ಅಂತ ಗೊತ್ತಾಗೋದಿಲ್ಲ. ಆಗ ನಾವು ಲೈಟ್ ಹಾಕಿದ್ರೆ ಎಲ್ಲ ಗೊತ್ತಾಗುತ್ತೆ. ಆದ್ರೆ ಇದರಿಂದ ಅವರಿಗೆ ಕ್ಲಾರಿಟಿ, ದರ್ಶನ ಶಕ್ತಿ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಈ ಪುರಾಣದಿಂದ ಬೆಳಕು ಸಿಗುತ್ತದೆ. ಮೊದಲೇ ಹೇಳ್ತಾರೆ ವೇದಗಳು. ಇದು ಈ ಭಾಗವತವನ್ನ ವೇದವ್ಯಾಸರು ರಚನೆ ಮಾಡಿದ್ದಾರೆ. ಅವರು ಭಗವಂತನ ಸಾಹಿತ್ಯದ ಅವತಾರ. ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಗವಂತನ ಸಾಹಿತ್ಯದ ಅವತಾರ ಎನಿಸಿದ ಶ್ರೀಲ ವೇದವ್ಯಾಸರಿಂದ ಬರೆಹಕ್ಕೆ ಇಳಿದು ವೇದವ್ಯಾಸರನ್ನ ಸಾಹಿತ್ಯದ ಅವತಾರ ಅಂತ ಹೇಳ್ತಾರೆ. ಭಗವಂತನ ತುಂಬಾ ಅವತಾರ ಉಂಟು, ಇವರು ಸಾಹಿತ್ಯದ ಅವತಾರ. ಇಂಗ್ಲಿಷ್ ಅಲ್ಲಿ ಲಿಟ್ರರಿ ಇನ್ಕಾರ್ನೇಷನ್ ಅಂತ ಹೇಳ್ತಾರೆ. ಅಂದ್ರೆ ವೇದದ ಜ್ಞಾನವನ್ನ ನಮಗೆ ಕೊಡ್ಲಿಕ್ಕೋಸ್ಕರ ಭಗವಂತ ಸಾಹಿತ್ಯದ ಅವತಾರದಲ್ಲಿ ಬಂದದ್ದು. ಹಾಗೆ ವೇದಗಳನ್ನು ಸಂಗ್ರಹಿಸಿದ ಅನಂತರ ವ್ಯಾಸರು ಅವುಗಳ ಸಾರವನ್ನು ವೇದಾಂತ ಸೂತ್ರಗಳೆಂಬ ಸಾರೋಕ್ತಿಗಳಲ್ಲಿ ಹಿಡಿದಿಟ್ಟರು. ಅವರು ಎಲ್ಲ 4 ವೇದ, ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದ, ಅದನ್ನ ಮತ್ತೆ ಪಂಚಮ ವೇದ ಆಗಿ ಸುಲಭವಾಗಿ ಅರ್ಥ ಆಗ್ಲಿಕ್ಕೆ ಮಹಾಭಾರತ ರಚನೆ ಎಲ್ಲ ಮಾಡಿದ್ರು. ಅದೇ ಉಪನಿಷತ್ತಲ್ಲಿ ಡಿವೈಡ್ ಮಾಡಿದ್ರು. ಮತ್ತೆ ಕೊನೆಯದಾಗಿ ವೇದಾಂತ ಸೂತ್ರ ರಚನೆ ಮಾಡಿದ್ರು. ಆ ವೇದಾಂತ ಸೂತ್ರಕ್ಕೆ
ಇದು ನ್ಯಾಚುರಲ್ ಆದ ಭಾಷೆ ಯಾವುದು ಉಂಟು ಅದೇ ವೇದಾಂತ ಸೂತ್ರ. ಶ್ರೀಮದ್ ಭಾಗವತವು ವೇದಾಂತ ಸೂತ್ರಗಳಿಗೆ ವ್ಯಾಸರು ಬರೆದ ವ್ಯಾಖ್ಯಾನ. ವೇದವ್ಯಾಸರೇ ಬರೆದ ವ್ಯಾಖ್ಯಾನ ಯಾವುದಕ್ಕೆ? ವೇದಾಂತ ಸೂತ್ರಕ್ಕೆ. ವ್ಯಾಸರು ತಮ್ಮ ಗುರುಗಳಾದ ನಾರದ ಮುನಿಗಳ ನಿರ್ದೇಶನದಲ್ಲಿ ತಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಪಕ್ವ ಕಾಲದಲ್ಲಿ ಅದನ್ನು ಬರೆದರು. ಓಕೆ, ಅವ್ರು ಯಾವುದು ಇದರ ಬಗ್ಗೆ ಸಂಪೂರ್ಣವಾಗಿ ನಾವು 4ನೇ ಅಧ್ಯಾಯ, 5ನೇ ಅಧ್ಯಾಯ, 6ನೇ ಅಧ್ಯಾಯ ಇದೇ ಸ್ಕಂದದಲ್ಲಿ ಇದ್ರ ಕಥೆಯನ್ನ ನಾವು ನೋಡ್ಬೋದು. ನಾವು ಅಧ್ಯಯನ ಮಾಡ್ತಾ ಇದ್ದಾಗೆ ನಮಗೆ ಗೊತ್ತಾಗುತ್ತೆ ಇದು. ಅವರು ಹೇಗೆ ವ್ಯಾಸರು ನಾರದ್ ಮುನಿಯ ಉಪದೇಶ, ಅಂದ್ರೆ ವ್ಯಾಸರ ಗುರು ನಾರದ್ ಮುನಿಯವರು. ಓಕೆ, ನಾರದ್ ಮುನಿ ಬ್ರಹ್ಮ, ಹಾಗೆ ಆ ಪರಂಪರೆಯಲ್ಲಿ ಇವರು ವ್ಯಾಸರ ಅವರಿಗೆಲ್ಲ ರಚನೆ ಮಾಡಿದಾದ್ರೆ ಆದ್ಮೇಲೆ ಏನೋ ಖಿನ್ನತೆ ಬರುತ್ತೆ. ಆಗ ಅವರು ಅಲ್ಲಿಗೆ ನಾರದ್ ಮುನಿ ಬರ್ತಾರೆ, ನಂತರ ಅವರು ಉಪದೇಶ ಕೊಡ್ತಾರೆ. ಆ ನಂತರ ಅವರು ಅದನ್ನು ಬರೆಯುತ್ತಾರೆ. ವೇದ ಸಾಹಿತ್ಯದ ವೃಕ್ಷದ ಪಕ್ವ ಫಲ ಎಂದು ಹೇಳಲಾಗಿರುವ ಶ್ರೀಮದ್ ಭಾಗವತವು ವೇದ ಜ್ಞಾನದ ಆಧಿಕೃತ ಪರಿಪೂರ್ಣವೂ ಆದ ನಿರೂಪಣೆ. ಅದನ್ನ ಇವರು ವೇದವ್ಯಾಸರು ರಚಿಸಿದ್ದಾರೆ. ನಂತರ ಅದನ್ನು ಅವರು ರಚಿಸಿದ ನಂತರ ವೇದವ್ಯಾಸರು ಭಾಗವತನ್ನು ರಚಿಸಿಯಾದ ಅನಂತರ ವ್ಯಾಸರು ಅದರ ಸಾರ ಸಂಗ್ರಹವನ್ನು ತಮ್ಮ ಪುತ್ರರಾದ ಶುಕಮುನಿಗಳಿಗೆ ನುಡಿದರು. ಅವರ ಪುತ್ರರು, ವೇದವ್ಯಾಸರ ಪುತ್ರರ ಹೆಸರು ಶುಕದೇವ ಗೋಸ್ವಾಮಿ, ಶುಕಮುನಿಗಳು ಅಂತ ಹೇಳ್ತಾರೆ. ಸುಖದೇವ ಗೋಸ್ವಾಮಿ ಅವರ ಹೆಂಡತಿ ಜಬಾಲಿ ಅವರ ಮಗ ಶುಕದೇವ ಗೋಸ್ವಾಮಿ. ಇಡೀ ಭಾಗವತನ್ನು ಮುಂದೆ ಶುಕಮುನಿ ಇದನ್ನೇ ಯಾರಿಗೆ ಹೇಳ್ತಾರೆ? ಆ ದೊಡ್ಡ ರಾಜ ವಿದ್ವಾಂಸ, ಅವರಿಗೆ ಶಮೀಕ ಋಷಿಯ ಮಗ ಶೃಂಗಿ ಅವರಿಂದ ಶಾಪ ಸಿಗುತ್ತೆ. ಅವರಿಗೆ ಗೊತ್ತಾಗುತ್ತೆ 7 ದಿವಸದಲ್ಲಿ ಸಾವು ಬರುತ್ತೆ ಅಂತ. ಆಗ ಅವರು ಗಂಗಾ ದಡದಲ್ಲಿ, ಓಕೆ, ಗಂಗಾ ನದಿಯ ದಡದಲ್ಲಿ ಕುಳಿತು ಅದನ್ನ ಪರೀಕ್ಷಿತ್ ಮಹಾರಾಜರಿಗೆ ಹೇಳ್ತಾರೆ. ಆ ವಾರ ಇಡೀ 1 ವಾರ ಹೇಳ್ತಾರೆ, 7 ದಿವಸ ರಾತ್ರಿ ದಿನ ಎಲ್ಲ ಈ ಭಾಗವತನ 18,000 ಇದರಲ್ಲಿ ಹೇಳ್ತಾರೆ. 1 ವಾರ ಅವಧಿಯಲ್ಲಿ ತನಗೆ ಸಾವು ಬರುವುದೆಂದು ಅವನಿಗೆ ಮುನ್ನೆಚ್ಚರಿಕೆ ಸಿಕ್ಕಿದೆ. ಅವರಿಗೆ ಮುನ್ನೆಚ್ಚರಿಕೆ ಸಿಗುತ್ತೆ ಅಂದ್ರೆ ಅವರಿಗೆ ಶಮೀಕ್ ಋಷಿಯ ಮಗ ಶೃಂಗಿ ಶಾಪ ಕೊಡ್ತಾನೆ. ಶಮೀಕ್ ಋಷಿಗೆ ಅದು ಮತ್ತೆ ಗೊತ್ತಾಗಿ ಅವ್ರಿಗೆ ತುಂಬಾ ದುಃಖ ಆಗುತ್ತೆ. ಅವರ ಒಬ್ರು ಶಿಷ್ಯರು ಗೌರಮುಖ ಅಂತ ಅವರನ್ನು ಕಲಿಸ್ತಾರೆ. ಆ ಮುನ್ನೆಚ್ಚರಿಕೆ ಅವರಿಗೆ ಸಿಗುತ್ತೆ. ಪರೀಕ್ಷಿತ್ ಮಹಾರಾಜರಿಗೆ ಗೊತ್ತಾಗುತ್ತೆ. ಅವರು ಕೂಡಲೇ ಅವ್ರು ಏನ್ ಮಾಡ್ತಾರೆ, ರಾಜ್ಯವನ್ನು ತ್ಯಜಿಸಿ ಸಾಯುವವರೆಗೂ ಉಪವಾಸವಿದ್ದು ಈ ಆಧ್ಯಾತ್ಮಿಕ ಜ್ಞಾನವನ್ನ ಪ್ರಾಪ್ತಿ ಮಾಡ್ಲಿಕ್ಕೋಸ್ಕರ ಗಂಗಾ ನದಿಯ ದಡಕ್ಕೆ ಅವರು ತೆರಳ್ತಾರೆ. ನಂತರ ಇಲ್ಲಿ ಅದನ್ನ ಚಿಕ್ಕದಾಗಿ ಹೇಳ್ತಾರೆ ಇಲ್ಲಿ ಪ್ರಕಾಶಕರು. ಪರೀಕ್ಷಿತ ಮಹಾರಾಜನು ಶುಕಮುನಿಗಳಿಗೆ ಮಾಡಿಕೊಳ್ಳುವ ಗಂಭೀರ ಭಿನ್ನಹದಿಂದ ಭಾಗವತವು ಆರಂಭವಾಗುತ್ತದೆ. ಅವರು ಪ್ರಶ್ನೆಯನ್ನ ಮಾಡ್ತಾರೆ, ಆ ಭಿನ್ನಹದಿಂದ ಈ ಭಾಗವತ ಪ್ರಾರಂಭ ಆಗುತ್ತೆ. ತಾವು ಮಹಾಸಂತರ ಭಕ್ತರ ಗುರುಗಳಾಗಿದ್ದೀರಿ, ಆದ್ದರಿಂದ ತಾವು ಎಲ್ಲಾ ಜನರಿಗೂ ಅದರಲ್ಲಿಯೂ ಸಾವು ಸನ್ನಿಹಿತವಾಗಿರುವ ನನ್ನಂತ ವ್ಯಕ್ತಿಗೆ ಪರಿಪೂರ್ಣತೆಯ ದಾರಿಯನ್ನು ತೋರಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಅವರು ಬೇಡಿಕೊಳ್ತಾರೆ, ನನಗೆ ನೀವು ಸರಿಯಾದ ದಾರಿಯನ್ನ ತೋರಿಸ್ಬೇಕು, ನನಗೆ ಸಾವು, ಅವರಿಗೆ 7 ದಿವಸದಲ್ಲಿ ಸಾವು ಬರುತ್ತೆ ಅಂತ ಮುನ್ನೆಚ್ಚರಿಕೆ ಸಿಗುತ್ತೆ. ಆದ್ರೆ ನೋಡಿ, ನಾವು ಈ ಭೌತಿಕ ಜಗತ್ತಿನಲ್ಲಿ ತುಂಬಾ ಜನ, ಓಕೆ, ಅವರಿಗೆ ಯಾರಿಗಾದ್ರೂ ಸಾವು ಬರುತ್ತೆ ಅಂತ ಗೊತ್ತಾದ್ರೆ ಅವರು ಹಣವನ್ನ ಬ್ಯಾಂಕ್ನಿಂದ ಹಣವನ್ನ ತೆಗಿತಾರೆ, ಹಾಗೆ ಏನೆಲ್ಲ ಮಾಡ್ತಾರೆ. ಆದ್ರೆ ಪರೀಕ್ಷಿತ್ ಮಹಾರಾಜರು ಹಾಗೆ ಮಾಡ್ಲಿಲ್ಲ. ಅವರು ಏನು ನೆಕ್ಸ್ಟ್ ಏನಾಗ್ಬೋದು, ನಾನು ಪರಮಗತಿಯನ್ನು ಪರಿಪೂರ್ಣತೆಯನ್ನು ದಾರಿ ಪ್ರಾಪ್ತಿ ಮಾಡ್ಲಿಕ್ಕೋಸ್ಕರ, ಓಕೆ, ನೆಕ್ಸ್ಟ್ ಇದು ಅಂದ್ರೆ ಆತ್ಮ ಶಾಶ್ವತವಾದದ್ದು. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಈ ಭಾಗವತದ ಸಂದೇಶವನ್ನ ಕೇಳಿಕ್ ಹೋಗ್ತಾರೆ. ಹಾಗೆ ಮಹಾಭಾರತದಲ್ಲಿ ವನಪರ್ವದಲ್ಲಿ ಯಕ್ಷ ಯುಧಿಷ್ಠಿರ್ ಮಹಾರಾಜನ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ. ಆಗ ಅವರೊಂದು ಪ್ರಶ್ನೆ ಕೇಳ್ತಾರೆ, ಈ ಜಗತ್ತಿನಲ್ಲಿ ಅತಿ ಆಶ್ಚರ್ಯಕರವಾದ ಸಂಗಾತಿ ಏನು ಅಂತ ತುಂಬಾ ಪ್ರಶ್ನೆ ಕೇಳ್ತಾರೆ. ಅವರಿಗೆ ನೀರು ಕೊಡ್ಲಿಕ್ಕೆ ಎಲ್ಲರೂ ಅಲ್ಲಿ ಮೂರ್ಛೆ ಹೋಗಿ ಬೀಳ್ತಾರೆ. ಆ ಸನ್ನಿವೇಶದಲ್ಲಿ ಯಕ್ಷ ಹೇಳ್ತಾರೆ, ಈ ನದಿಯ ನೀರನ್ನು ಕುಡಿಬೇಕಾದ್ರೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಂತ. ಅದರಲ್ಲಿ ಒಂದು ಪ್ರಶ್ನೆ ಇರೋದು, ಈ ಜಗತ್ತಿನಲ್ಲಿ ಅತಿ ಆಶ್ಚರ್ಯಕರವಾದ ಸಂಗಾತಿ ಏನು ಅಂತ. ಓಕೆ, ಅಲ್ಲಿ
ಯುಧಿಷ್ಠಿರ ಮಹಾರಾಜ್ ಹೇಳ್ತಾರೆ, ಅಹನಿ ಅಹನಿ ಭೂತಾನಿ ಗಚ್ಚಂತಿಯ ಯಮ ಮಂದಿರಂ ಶೇಷ ಸ್ಥಾವರ ಇಚ್ಛಾಮಿ ಕಿಮಾಶ್ಚರ್ಯ ಮತ ಪರ. ಈ ಜಗತ್ತಿನಲ್ಲಿ ಅಹನಿ ಪ್ರತಿ ಕ್ಷಣಕ್ಕೂ ಸಾವಿರಾರು ಲಕ್ಷ ಮಂದಿ ಸಾಯ್ತಾರೆ. ಆದರೆ ಅದನ್ನು ನೋಡಿಯೂ ಪ್ರತಿಯೊಬ್ಬನು ತಾನು ಸಾಯ್ತೇನೆ, ನಾನು ಸಹ ಸಾಯ್ತೇನೆ ಎಂದು ಅವರು ಅಂದುಕೊಳ್ಳುವುದೇ ಇಲ್ಲ. ಅವರು ನಾನು ಶಾಶ್ವತ, ನಾನು ಇನ್ನೂ ತುಂಬಾ ವರ್ಷ ಬದುಕುತ್ತೇನೆ ಅಂತ ಆಲೋಚಿಸಿ ಸಾಯ್ಲಿಕ್ಕೆ ಯಾವುದೇ ತಯಾರಿಯನ್ನ ಅವರು ಮಾಡುವುದಿಲ್ಲ. ಅದನ್ನೇ ಅವರು ಕಿಮ ಆಶ್ಚರ್ಯ ಮತಪರ, ಇದಕ್ಕಿಂತ ಆಶ್ಚರ್ಯವಾದ ಸಂಗಾತಿ ಏನುಂಟು? ನಾವು ಯಾರು ಯಾವಾಗ ಬೇಕಾದ್ರೂ ಸಾಯ್ಬೋದು, ಅದಕ್ಕೆ ನಮ್ಮ ತಯಾರಿ ಎಂತದು. ಎನಿಬಡಿ ಕ್ಯಾನ್ ಗೋ ಎನಿ ಟೈಮ್, ವಾಟ್ ಈಸ್ ಯುವರ್ ಪ್ರಿಪರೇಷನ್? ಯಾರು ಯಾವಾಗ ಬೇಕಾದ್ರೂ ಸಾಯ್ಬೋದು, ಆದ್ರೆ ನಮ್ಮ ತಯಾರಿ ಎಂತದು. ಓಕೆ, ನಾವು ಶಾಲೆಯಲ್ಲಿ ಸಹ ಒಬ್ಬ ವಿದ್ಯಾರ್ಥಿ ಇಡೀ ವರ್ಷ ಓಕೆ ಕಳೆಯುವ ಟೈಮಲ್ಲಿ ಆಟ ಆಡಿ ಲಾಸ್ಟ್ ಎಕ್ಸಾಮ್ ಅದಕ್ಕೆ ತಯಾರಿ ಮಾಡ್ಕೊಳ್ಳಿದ್ರೆ ಅವ್ರು ಏನಾಗ್ತಾರೆ, ಫೇಲ್ ಆಗ್ತಾರೆ. ಅದಕ್ಕೆ ನಾವು ಸಹ ಜೀವನದಲ್ಲಿ ಓಕೆ ಅದು ಪ್ರಭುಪಾದ ಹೇಳ್ತಾರೆ, ಇದು ಜೀವನದ ಅಂತಿಮ ಪರೀಕ್ಷೆ ಅಂತೆ. ಪ್ರಭುಪಾದ ಹೇಳ್ತಾರೆ, ದಿಸ್ ಲೈಫ್ ಇಸ್ ದ ಪ್ರಿಪರೇಷನ್ ಫಾರ್ ದ ಫೈನಲ್ ಎಕ್ಸಾಮಿನೇಷನ್ ವಿಚ್ ಈಸ್ ಕಾಲ್ಡ್ ಆಸ್ ಡೆತ್. ಈ ಜೀವನ ಎಂತಂದು ನಾವು ಫೈನಲ್ ಎಕ್ಸಾಮ್, ಅಂತಿಮವಾದ ಪರೀಕ್ಷೆ, ಅದೆಂತ ಸಾವು. ಅದಕ್ಕೆ ನಾವು ಏನು ಪ್ರಿಪೇರ್ ಮಾಡ್ತೇವೆ ಅದು ತುಂಬಾ ಮುಖ್ಯವಾದದ್ದು. ಹಾಗೆ ಅವರು ಏನು ಶುಕದೇವ್ ಗೋಸ್ವಾಮಿ ಹತ್ರ ಕೇಳ್ತಾರೆ, ಅದರಲ್ಲಿಯೂ ನಾನು ಸಾವು ಸನ್ನಿಹಿತವಾಗಿರುವ ನನ್ನಂತ ವ್ಯಕ್ತಿಗೆ ಪರಿಪೂರ್ಣತೆಯನ್ನು ದಾರಿಯನ್ನು ತೋರಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ನಾನು ನಿಮ್ಮಲ್ಲಿ ಬೇಡಿಕೊಳ್ತೇನೆ, ನನಗೆ ಪರಿಪೂರ್ಣತೆಯ ದಾರಿಯನ್ನು ತೋರಿಸಬೇಕು ಅಂತ. ಓಕೆ, ಹಾಗೆ ಇಲ್ಲಿ ಕೆಲವು ಇದನ್ನ ಹೇಳ್ತಾರೆ. ಒಬ್ಬ ವ್ಯಕ್ತಿ ಏನನ್ನು ಶ್ರವಣ ಮಾಡಬೇಕು, ಅವ್ರು ಆ ಪ್ರಶ್ನೆ ಕೇಳ್ತಾರೆ. ಓಕೆ, 2ನೇ ಸ್ಕಂದದಲ್ಲಿ ಈ ಪ್ರಶ್ನೆ ಬರುತ್ತೆ, 2ನೇ ಸ್ಕಂದ 1ನೇ ಅಧ್ಯಾಯದಲ್ಲಿ. ಅದಕ್ಕೆ ಇವರು ಉತ್ತರ ಕೊಡ್ತಾರೆ, ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋಪಿಸನ್ ಶ್ರೋತವ್ಯ ಕೀರ್ತಿತವ್ಯಸ್ಯ ಪೂಜ್ಯ ಧ್ಯೇಯ ನಿತ್ಯದ. ಒಬ್ಬನು ವ್ಯಕ್ತಿ ಏನನ್ನು ಶ್ರವಣ ಮಾಡ್ಬೇಕು, ಯಾವುದರ ಬಗ್ಗೆ ಕೇಳ್ಬೇಕು. ಓಕೆ, ಇಲ್ಲಿ ಅವ್ರ ಪ್ರಶ್ನೆಯನ್ನು ಪರಿಪೂರ್ಣತೆಯ ದಾರಿ ತೋರಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಹಾಗೆ ಒಬ್ಬರಿಗೆ ಸಾವು ಬಂದಿದೆ, ಹಾಗಾಗಿ ಅವ್ರು ಯಾವುದನ್ನ ಶ್ರವಣ ಮಾಡ್ಬೇಕು, ಯಾವುದರ ಬಗ್ಗೆ ಕೇಳ್ಬೇಕು, ಯಾವುದನ್ನ ಕೀರ್ತಿಸ್ಬೇಕು, ಏನನ್ನ ಸ್ಮರಿಸ್ಬೇಕು ಮತ್ತು ಯಾರನ್ನ ಆರಾಧಿಸ್ಬೇಕು ಎನ್ನುವುದನ್ನು, ಏನು ಮಾಡಬಾರದು ಏನನ್ನು ಎನ್ನುವುದನ್ನು ನನಗೆ ತಿಳಿಸಿ, ದಯವಿಟ್ಟು ಇವನ್ನೆಲ್ಲ ನನಗೆ ವಿವರಿಸಿ, ಇದರ ಬಗ್ಗೆ ನನಗೆ ತಿಳಿಸಿ ಅಂತ ಅವರು ಕೇಳ್ತಾರೆ. ಯಾರು? ಪರೀಕ್ಷಿತ್ ಮಹಾರಾಜು ಸುಖದೇವ್ ಗೋಸ್ವಾಮಿ ಹತ್ರ. ಹಾಗೆ ಆಚಾರ್ಯರು ಓಕೆ ಇಲ್ಲಿ ಹೇಳ್ತಾರೆ, ಆತ್ಮದ ಸ್ವರೂಪದಿಂದ ಹಿಡಿದು ವಿಶ್ವದ ಆರಂಭದವರೆಗೆ ಎಲ್ಲದಕ್ಕೆ ಸಂಬಂಧಿಸಿದಂತೆ ಪರೀಕ್ಷಿತ ಮಹಾರಾಜ ಕೇಳಿದ ಈ ಪ್ರಶ್ನೆಗೆ ಮತ್ತು ಇತರ ಅನೇಕ ಪ್ರಶ್ನೆಗಳಿಗೆ ಶುಕಮುನಿಗಳು ಉತ್ತರವಿತ್ತರು. ಅವ್ರು ತುಂಬಾ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಶುಕದೇವ್ ಗೋಸ್ವಾಮಿ ಉತ್ತರ ಕೊಡ್ತಾರೆ. ತುಂಬಾ ಮುಖ್ಯವಾದ ಪ್ರಶ್ನೆ. ಓಕೆ, ನಾನು ಹೇಳ್ದೆ ನಿನ್ನೆ ಸಹ, ನಮಗೆ ಭಾಗವತ ತಿಳಿಸ್ತದೆ ನಾವು ಈ ಜಗತ್ತಿನ ಹೌ ಟು ಲೀವ್, ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕು, ಈ ಜಗತ್ತನ್ನು ಬಿಟ್ಟು ಹೇಗೆ ಹೋಗ್ಬೇಕು ಅಂತ ಇಡೀ ಭಾಗವತ ನಮಗೆ ತಿಳಿಸ್ಕೊಡ್ತಾರೆ. ಹಾಗೆ ಅನೇಕ ಪ್ರಶ್ನೆಗಳಿಗೆ ಶುಕಮುನಿಗಳು ಉತ್ತರವಿಟ್ಟರು. ಹಾಗೆ ಇದರ ಬ್ಯಾಕ್ ಗ್ರೌಂಡ್ ಅನ್ನು ಹೇಳ್ತಾರೆ ಇಲ್ಲಿ. ಪರೀಕ್ಷಿತ ಮಹಾರಾಜನ ಸಾವಿನವರೆಗೆ 7 ದಿನಗಳ ಕಾಲ ಸತತವಾಗಿ ನಡೆದ ಆ ಪ್ರವಚನವನ್ನು ಹಳ್ಳಿ ಸೇರಿದ್ದ ಎಲ್ಲಾ ಮುನಿಗಳು ಚಿತ್ತೈಕಾಗ್ರತೆಯಿಂದ ಆಲಿಸಿದರು. ಎಲ್ಲರೂ ಕೇಳಿದರು. ತುಂಬಾ ಋಷಿ ಮುನಿಗಳಿದ್ರು. ಶುಕಮುನಿಗಳು ಮೊದಲ ಬಾರಿಗೆ ಶ್ರೀಮದ್ ಭಾಗವತವನ್ನು ನಿರೂಪಿಸಿದ ಆ ಸಭೆಯಲ್ಲಿ ಸೂತ ಮುನಿಗಳು ಹಾಜರಿದ್ದರು. ಹಾಗಾದ್ರೆ ಇಲ್ಲಿ ಎಲ್ಲರಿಗೂ ಪ್ರಶ್ನೆ ಬರುತ್ತೆ, ಈ ಭಾಗವತ ಹೇಳುವಾಗ ನಾವು ನೋಡ್ತೇವೆ ಫಸ್ಟ್ ಸೂತ ಉವಾಚ, ಸೋನಕ ಉವಾಚ ಅಂತ ಬರುತ್ತೆ. ಎಲ್ಲರಿಗೂ ಕನ್ಫ್ಯೂಸ್ ಆಗ್ಬೋದು. ಓಕೆ, ಇದು ಭಾಗವತವನ್ನ ಹೇಳಿದ್ದು ಶುಕದೇವ್ ಗೋಸ್ವಾಮಿ ಮತ್ತೆ ಪರೀಕ್ಷಿತ್ ಮಹಾರಾಜರ ನಡುವೆ ಸಂವಾದ ನಡೆದದ್ದು. ಆದ್ರೆ ಇದರಲ್ಲಿ ಹೇಗೆ ಹಾಗೆ ಬರುತ್ತೆ ಸೂತ ಉವಾಚ ಶೌನಕ ಉವಾಚ, ಅದನ್ನ ಮೊದಲೇ ಇಲ್ಲಿ ಕ್ಲಿಯರ್ ಮಾಡ್ತಾರೆ ನೋಡಿ. ಶುಕಮುನಿಗಳು ಮೊದಲ ಬಾರಿಗೆ ಶ್ರೀಮದ್ ಭಾಗವತವನ್ನು ನಿರೂಪಿಸಿದ ಆ ಸಭೆಯಲ್ಲಿ ಸೂತ ಮುನಿಗಳು ಹಾಜರಿದ್ದರು. ಅಂದ್ರೆ ಈ ಶುಕದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜರಿಗೆ ಭಾಗವತವನ್ನು ಹೇಳುವ ಸಮಯದಲ್ಲಿ ಅಲ್ಲಿ ತುಂಬಾ ಋಷಿವರ್ಯರು ಇದ್ರು. ವ್ಯಾಸ,
ಪಾರಾಶರ ಮುನಿ, ಮತ್ತೆ ನಾರದರು, ತುಂಬಾ ಶೌನಕ ಋಷಿ, ಶೌನಕ ಋಷಿ ಎಲ್ಲ ಸೂತ ಮುನಿಗಳು ಎಲ್ಲ ಹಾಜರಿದ್ರು. ಆ ಸೂತ ಮುನಿಗಳು ಇದನ್ನ ಕೇಳ್ತಾರೆ. ಇದನ್ನ ಕೇಳಿ ಅವರು ಮತ್ತೆ ಇದನ್ನ ನೈಮಿಷಾರಣ್ಯದ ಋಷಿಗಳಿಗೆ ಹೇಳ್ತಾರೆ. ಆ ತರ ನಮಗೆ ಭಾಗವತ ಇಲ್ಲಿ ಲಭ್ಯ ಆಗುತ್ತೆ. ಅದನ್ನ ಇಲ್ಲಿ ಸ್ಪಷ್ಟ ಆಗುತ್ತೆ. ಅವರು ಭಾಗವತನ ಮುಂದೆ ನೈಮಿಷಾರಣ್ಯದ ಋಷಿಗಳಿಗೆ ಹಾಗೇ ನಿರೂಪಿಸಿದರು, ಹಾಗೆ ಹೇಳ್ತಾರೆ. ಸೂತ ಗೋಸ್ವಾಮಿ ಅವರು ಪರೀಕ್ಷಿತ್ ಮಹಾರಾಜರು ಹಾಗೆ ಸುಖದೇವ ಗೋಸ್ವಾಮಿ ಭಾಗವತ ಹೇಳುವಾಗ ಅಲ್ಲಿ ಸೂತ ಮುನಿಗಳು ಇದ್ರು. ಅವರು ನಂತರ ಇದನ್ನ ಅವರಿಂದ ಕೇಳಿ ನಂತರ ಇದನ್ನ ಅವ್ರು ಯಾರಿಗೆ ಹೇಳ್ತಾರೆ? ನೈಮಿಷಾರಣ್ಯದ ಋಷಿಗಳಿಗೆ. ಹಾಗೆ ನಾವು ಮೊದಲನೇ ಅಧ್ಯಾಯದಲ್ಲಿ ಸ್ಟಾರ್ಟ್ ಆಗ ನೈಮಿಷ ನಿಮಿಷ ಕ್ಷೇತ್ರೆ ಋಷಯ ಶೌನಕಾದಯ, ಅವರೊಂದು ಯಜ್ಞವನ್ನ ಮಾಡ್ತಾರೆ. ಅಲ್ಲಿಂದ ಭಾಗವತ ಶುರು ಆಗುತ್ತೆ. ನೈಮಿಷಾರಣ್ಯದ ಋಷಿಗಳು ಯಜ್ಞವನ್ನ ಆರಂಭಿಸ್ತಾರೆ 5000 ವರ್ಷಗಳಿಂದ. ಅಂದ್ರೆ ಭಗವಂತನನ್ನ ಮತ್ತು ಭಗವಂತನ ಭಕ್ತರನ್ನ ಸಂತೋಷಪಡಿಸ್ಲಿಕ್ಕೋಸ್ಕರ. ಅಲ್ಲಿಂದ ನಾವು ನೋಡ್ಬೋದು, ಮೊದಲನೇ ಅಧ್ಯಾಯದಲ್ಲಿ ಬರುತ್ತೆ. ಅದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಆ ಋಷಿಗಳೆಲ್ಲ ಲೋಕದ ಜನರ ಆಧ್ಯಾತ್ಮಿಕ ಕಲ್ಯಾಣದ ಬಗ್ಗೆ ಕಾಳಜಿ ಇದ್ದವರು ಎಲ್ಲ. ಅಂದ್ರೆ ನಾವು ಅವರ ಪ್ರಶ್ನೆ ನೋಡುವುದಾದ್ರೆ ಓಕೆ, ಅದು ಎಲ್ಲಾ ಜನರಿಗೆ ಕಲ್ಯಾಣವನ್ನ ತಂದುಕೊಡುವುದು. ಅವ್ರು ಮೊದಲ ಪ್ರಶ್ನೆ ಮಾಡೋದು ಜಗತ್ತಿ ಓಕೆ, ನಾನು ಆ ಪ್ರಶ್ನೆಯನ್ನ ಇಲ್ಲಿ ಹೇಳ್ತೇನೆ, ಸ್ಲೈಡ್ ಅಲ್ಲಿ ನಿಮ್ಗೆ ಶೋ ಮಾಡ್ತೇನೆ. ಹಾಗಾದ್ರೆ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಒಂದು ನಿಮಿಷ. ತೋರಿಸ್ತೇನೆ ಸ್ಲೈಡ್ ಅಲ್ಲಿ 6 ಪ್ರಶ್ನೆ, ತುಂಬಾ ಮುಖ್ಯವಾದ ಪ್ರಶ್ನೆ. ಓಕೆ, ಇಡೀ ಭಾಗವತ ಉಂಟು 6 ಪ್ರಶ್ನೆ, ಇದರಲ್ಲೇ ಉತ್ತರವನ್ನ ಬರುವುದು. ನಾನು ಶೋ ಮಾಡ್ತೇನೆ ಇಲ್ಲಿ. ಓಕೆ, 3 ಲ್ಯಾಂಗ್ವೇಜ್ ಅಲ್ಲಿ ಉಂಟು. ಓಕೆ, ತುಂಬಾ ಎಂತ ಸುಂದರವಾದ ಪ್ರಶ್ನೆಯನ್ನ ಕೇಳ್ತಾರೆ ನೋಡಿ. ಇಲ್ಲಿ ಸ್ಲೈಡ್ ಅಲ್ಲಿ ನಿಮಗೆ ಕಾಣ್ಬೋದು. 3 ಭಾಷೆಯಲ್ಲಿ ಉಂಟು: ಹಿಂದಿ, ಇಂಗ್ಲಿಷ್, ಕನ್ನಡ. ಮೊದಲನೇ ಪ್ರಶ್ನೆ, ವಾಟ್ ಈಸ್ ದ ಅಬ್ಸಲ್ಯೂಟ್ ಅಂಡ್ ಅಲ್ಟಿಮೇಟ್ ಗುಡ್ ಫಾರ್ ಪೀಪಲ್ ಇನ್ ಜನರಲ್? ಸಾಮಾನ್ಯವಾಗಿ ಜನರಿಗೆ ಅತ್ಯಂತ ಶ್ರೇಯಸ್ಸು ಯಾವುದು? ನಂತರದ ಪ್ರಶ್ನೆ, ಎಲ್ಲಾ ಧರ್ಮ ಗ್ರಂಥಗಳ ಸಾರ ಏನು? ಮೂರನೇ ಪ್ರಶ್ನೆ,
ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣ ಏಕೆ ಅವತರಿಸಿದನು? ಏಕೆ ಅವತರಿಸಿದರು? ಭೌತಿಕ ಜಗತ್ತನ್ನು ಸೃಷ್ಟಿಸುವ ಸಂಬಂಧದಲ್ಲಿ ಭಗವಂತನು ಯಾವ ಕಾರ್ಯಗಳನ್ನು ಮಾಡಿದನು? ಭಗವಂತನ ಲೀಲಾವತಾರಗಳ ಲೀಲೆಗಳು ಯಾವುವು? ಭಗವಂತ ಶ್ರೀಕೃಷ್ಣ ಈ ಗ್ರಹದಿಂದ ಕಣ್ಮರೆಯಾದ ನಂತರ ಧರ್ಮ ತತ್ವಗಳು ಯಾರನ್ನು ಆಶ್ರಯಿಸಿವೆ? ನಾನು ಆಗ್ಲೇ ಹೇಳಿದೆ. ಈ ಕೊನೆಯ ಪ್ರಶ್ನೆ ಏನುಂಟು, 6ನೇ ಪ್ರಶ್ನೆ, ಅದಕ್ಕೆ ಉತ್ತರ ಯಾವುದು? ಧರ್ಮ ಯಾವುದಕ್ಕೆ ಶರಣ ಹೋಗಿದೆ? ಭಾಗವತಕ್ಕೆ. ಕೃಷ್ಣೇ ಸ್ವಧಾಮೋಪಗತೆ ಧರ್ಮಜ್ಞಾನಾದಿಭಿ ಸಹ ಕಲೋ ನಷ್ಟ ದೃಶಾಮೇಶ ಪುರಾಣಾರ್ಕೋ ಧುನೋದಿತ. ಭಗವಂತ ಅವರು ಅವತಾರ ಸಮಾಪ್ತಿ ಮಾಡಿ ಅವರ ಧಾಮಕ್ಕೆ ಹೋದ ನಂತರ ಧರ್ಮಜ್ಞಾನ ಎಲ್ಲ ಅವ್ರ ಜೊತೆಗೆ ಹೋಯ್ತು. ಅದರ ನಂತರವೇ ಇದು ಭಾಗವತದ ಪ್ರಾದುರ್ಭಾವವಾಯಿತು. ಹಾಗೆ ಭಾಗವತ ಯಾವುದಕ್ಕೆ ಧರ್ಮ ಯಾವುದಕ್ಕೆ ಶರಣೋಗಿದೆ? ಭಾಗವತಕ್ಕೆ ಶರಣೋಗಿದೆ. ಹಾಗೆ ಇದು ತುಂಬಾ ಮುಖ್ಯವಾದ, ಸಾಮಾನ್ಯ ಜನರಿಗೆ ಜನಸಾಮಾನ್ಯರಿಗೆ ಅತ್ಯಂತ ಶ್ರೇಯಸ್ಸು ಯಾವುದು? ಎಲ್ಲರೂ ಶ್ರೇಯಸ್ಸನ್ನ ಹುಡುಕ್ತಾರೆ. ಯಾವುದು? ಎಲ್ಲ ಶಾಸ್ತ್ರ ಧರ್ಮ ಗ್ರಂಥಗಳ ಸಾರ ಏನು? ಇದಕ್ಕೆ ತುಂಬಾ ಚೆನ್ನಾಗಿರುವ ಪ್ರಶ್ನೆಯನ್ನು ಅಲ್ಲಿ ಋಷಿಮುನಿಯವರು ಮಾಡ್ತಾರೆ. ಅದನ್ನೇ ಇಲ್ಲಿ ಆಚಾರ್ಯರು ಇಲ್ಲಿ ಹೇಳ್ತಾರೆ. ಕಾಳಜಿ ಇದ್ದವರು ಅವರು ಎಲ್ಲ ಋಷಿಗಳೆಲ್ಲ ಲೋಕದ ಜನರ ಆಧ್ಯಾತ್ಮಿಕ ಭೌತಿಕ ಕಲ್ಯಾಣ ಅಲ್ಲ, ಅವ್ರು ಯಾವುದೇ ಕಲ್ಯಾಣ, ಆಧ್ಯಾತ್ಮಿಕ ಕಲ್ಯಾಣದ ಬಗ್ಗೆ ಕಾಳಜಿ ಇದ್ದವರು. ಯಾಕಂದ್ರೆ ಆಧ್ಯಾತ್ಮಿಕ ಕಲ್ಯಾಣ ತುಂಬಾ ಮುಖ್ಯವಾದದ್ದು. ಯಾಕೆಂದ್ರೆ ಭೌತಿಕ ಕಲ್ಯಾಣ ಮುಗಿದೋಗುತ್ತೆ. ಓಕೆ, ಶರೀರ ಇದಾಗುತ್ತೆ. ಯಾಕೆಂದ್ರೆ ನಾವು ಯಾವುದು ಆತ್ಮ. ಅದಕ್ಕೋಸ್ಕರ ಅವರೆಲ್ಲ ಲೋಕದ ಜನರ ಆಧ್ಯಾತ್ಮಿಕ ಕಲ್ಯಾಣದ ಬಗ್ಗೆ ಕಾಳಜಿ ಇದ್ದವರು. ಕಲಿಯುಗದ ಆರಂಭದಲ್ಲಿ ಕಾಣಿಸಿಕೊಂಡ ಅವನತಿಕಾರಕವಾದ ಪ್ರಭಾವವನ್ನು ನಿವಾರಿಸುವ ಸಲುವಾಗಿ ಒಂದಾದ ಮೇಲೊಂದು ಹಲವು ಯಜ್ಞಗಳನ್ನು ಆಚರಿಸಲು ಆ ಮುನಿಗಳೆಲ್ಲ ಅಲ್ಲಿ ಸೇರಿದ್ದರು. ಒಂದಾದ ಮೇಲೆ ಒಂದು ಯಜ್ಞವನ್ನ ಆಚರಿಸುವರು ಅಲ್ಲಿ ಎಲ್ಲರೂ ಸೇರಿದ್ರು. ವೇದಜ್ಞಾನದ ಸಾರವನ್ನು ತಮಗೆ ತಿಳಿಸಬೇಕೆಂದು ಅವರು ಸೂತರನ್ನು ಪ್ರಾರ್ಥಿಸಿದರು. ಓಕೆ, 2ನೇ ಪ್ರಶ್ನೆ ಅದನ್ನ ಇಲ್ಲಿ ಹೇಳ್ತಾರೆ. ವೇದ ಜ್ಞಾನದ ಸಾರ ನಮಗೆ ತಿಳಿಸಬೇಕೆಂದು ಅವರು ಸೂತರನ್ನು ಪ್ರಾರ್ಥಿಸಿದರು. ಅವೇ ಎಲ್ಲರೂ ತುಂಬಾ ಶಾಸ್ತ್ರ ಉಂಟು. 4 ವೇದ ಉಂಟು, 108 ಉಪನಿಷತ್ತು ಉಂಟು, ಬ್ರಹ್ಮಸೂತ್ರ ಉಂಟು, 18 ಪುರಾಣ ಉಂಟು. ಇದರೆಲ್ಲ ಸಾರ ಎಂಥದ್ದು? ಓಕೆ, ಈ ವೇದದ ಅಂದ್ರೆ ಅವರು ಅಲ್ಲಿ ಪ್ರಶ್ನೆ ಮಾಡ್ತಾರೆ, ಇದನ್ನೆಲ್ಲ ತುಂಬಾ ವರ್ಷ ಅಧ್ಯಯನ ಮಾಡಿದ್ಮೇಲೆ ನಮಗೆ ಅರ್ಥವಾಗುವಂಥದ್ದು. ಅದಕ್ಕೆ ನೀವು ನಮಗೆ ಅದರ ಸಾರವನ್ನ ತಿಳಿಸಿ. ಸಾರ ತುಂಬಾ ಇಂಪಾರ್ಟೆಂಟ್. ಓಕೆ, ಅದಕ್ಕೆ ಅವರು ಪ್ರಾರ್ಥಿಸ್ತಾರೆ. ಸೂತ ಗೋಸ್ವಾಮಿ, ಶೌನಕಾದಿ ಋಷಿ ಸೂತರನ್ನ ಪ್ರಾರ್ಥಿಸ್ತಾರೆ. ಅದಕ್ಕೆ ಪ್ರತಿಯಾಗಿ ಸೂತ ಮುನಿಗಳು ಶ್ರೀಮದ್ ಭಾಗವತದ 18,000 ಶ್ಲೋಕಗಳನ್ನು ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಳಿದಂತೆಯೇ ತಮ್ಮ ನೆನಪಿನಿಂದ ನಿರೂಪಿಸಿದರು. ಇದನ್ನ ಅವರು ನೆನಪು ಮಾಡಿ ಶೌನಕಾದಿ ಋಷಿನವರಿಗೆ ತಿಳಿಸ್ತಾರೆ. ಅದನ್ನ ಇಲ್ಲಿ ಹೇಳ್ತಾರೆ. ಪರೀಕ್ಷಿತ ಮಹಾರಾಜನ ಪ್ರಶ್ನೆಗಳು ಮತ್ತು ಶುಕಮುನಿಗಳು ಅವುಗಳಿಗೆ ಕೊಟ್ಟ ಉತ್ತರಗಳನ್ನು ಸೂತ ಮುನಿಗಳು ಕೇಳಿದ ಪ್ರಕಾರ ಶ್ರೀಮದ್ ಭಾಗವತದ ಓದುಗ ಇಲ್ಲಿ ಕೇಳಿಸಿಕೊಳ್ಳುತ್ತಾನೆ. ಅವ್ರು ಹೇಗೆ ಕೇಳಿದ ಅದನ್ನು ಈ ಓದುಗ ಯಾರಿದ್ದಾರೆ ಅವರೆಲ್ಲ ಇಲ್ಲಿ ಕೇಳಿಸಿಕೊಳ್ತಾರೆ. ಅದೇ ರೀತಿ ನೈಮಿಷಾರಣ್ಯದ ಋಷಿಗಳ ವಕ್ತಾರರಾದ ಶೌನಕ ಮುನಿಗಳ ಪ್ರಶ್ನೆಗಳಿಗೆ ಸೂತ ಮುನಿಗಳು ಉತ್ತರ ನೀಡುವುದನ್ನು ಇಲ್ಲಿ ಕಾಣಬಹುದು. ನಾವು ಕಾಣಬಹುದು ಎರಡನ್ನು ಸಂವಾದ. ಇದರಲ್ಲಿ ಆ ಸೂತ ಗೋಸ್ವಾಮಿ ಶೌನಕಾದಿ ಋಷಿಯವರಿಗೆ ಹೇಳುವುದರಲ್ಲೇ ಸೂತ ಪರೀಕ್ಷಿತ ಉವಾಚ, ಶುಕ ಉವಾಚ ಅದೆಲ್ಲ ಬರುತ್ತೆ ಸಂವಾದ. ನಾವು ಮಹಾಭಾರತ ಇದು ಮಾಡೋದು ಭಗವದ್ಗೀತಾದಲ್ಲಿ ಸಂಜಯ ಧೃತರಾಷ್ಟ್ರನ ಸಂವಾದ ಬರುತ್ತೆ. ಅದರಲ್ಲಿ ಶ್ರೀ ಭಗವಾನ್ ಉವಾಚ, ಅರ್ಜುನ ಉವಾಚ ಅಂತ ಬರುತ್ತೆ. ಮಹಾಭಾರತ ಇದಾಗೋದು ವೈಶಂಪಾಯನ ಮತ್ತೆ ಜನ್ಮೇಜಯನ ನಡುವೆ ಸಂವಾದ. ಅದೇ ತರ ಇಲ್ಲಿ ಶೌನಕಾದಿ ಋಷಿ ಮತ್ತೆ ಸೂತ ಗೋಸ್ವಾಮಿ ಅವರ ನಡುವಲ್ಲಿ ಈ ಸಂವಾದ ಬರುತ್ತೆ. ಹೀಗೆ ಓದುಗ ಇಲ್ಲಿ ಏಕಕಾಲದಲ್ಲಿ 2 ಸಂಭಾಷಣೆಗಳನ್ನು ಕೇಳುತ್ತಿರುತ್ತಾನೆ. 2 ಸಂಭಾಷಣೆಯನ್ನ ಕೇಳ್ತಾನೆ. ಓಕೆ, ಎಲ್ಲರಿಗೆ ಕನ್ಫ್ಯೂಸ್ ಆಗುತ್ತಾರೆ. ಇದರಲ್ಲಿ ಹಾಗೆ ಬರುತ್ತೆ. ಅಂದ್ರೆ ಇದರಲ್ಲಿ ಮುಂಚೆಯೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಒಂದು ಗಂಗೆಯ ದಡದಲ್ಲಿ ಪರೀಕ್ಷಿತ ಮಹಾರಾಜ ಮತ್ತು ಶುಕಮುನಿಗಳ ನಡುವೆ ಜರುಗುವಂಥದ್ದು.
ಒಂದನೇದು ಯಾವುದು? ಸಂವಾದ. ಗಂಗಾ ನದಿಯ ದಡದಲ್ಲಿ ಪರೀಕ್ಷಿತ ಮಹಾರಾಜ ಮತ್ತೆ ಶುಕಮುನಿಗಳ ನಡುವೆ ಜರುಗುವಂಥದ್ದು. ಇನ್ನೊಂದು ನೈಮಿಷಾರಣ್ಯದ ಋಷಿಗಳ ಮುಖ್ಯಸ್ಥರಾದ ಶೌನಕ ಮುನಿಗಳ ಮತ್ತು ಸೂತ ಮುನಿಗಳ ನಡುವೆ ನಡೆಯುವಂಥದ್ದು. ಹಾಗೆ ನಡೆಯುವಂಥದ್ದು ಇಲ್ಲಿ ಸಂವಾದ ನಮಗೆ ಕಾಣಿಸಿಗುತ್ತೆ ನಾವು ಓದ್ತಾ ಇರುವಾಗ. ಮೊದಲಿನ ಅಧ್ಯಾಯ, ಎರಡನೇ ಅಧ್ಯಾಯದಲ್ಲಿ ಸ್ಪಷ್ಟ ಆಗುತ್ತೆ. ಮತ್ತೊಂದು ವಿಷಯವೆಂದರೆ ಪರೀಕ್ಷಿತ ರಾಜನಿಗೆ ಉಪದೇಶ ನೀಡುವ ಶುಕಮುನಿಗಳು ಹಲವು ಚಾರಿತ್ರಿಕ ಪ್ರಸಂಗಗಳನ್ನು ನಿರೂಪಿಸುತ್ತಾರೆ. ಬೇರೆ ಬೇರೆ ಇದನ್ನ ನಿರೂಪಿಸುತ್ತಾರೆ. ಹಾಗೆ ನಾರದ ವಸುದೇವರಂತ ಮಹಾತ್ಮರ ನಡುವೆ ಜರುಗಿದ ದೀರ್ಘವಾದ ತಾತ್ವಿಕ ಚರ್ಚೆಗಳ ವರದಿಗಳನ್ನು ನೀಡುತ್ತಾರೆ. ಭಾಗವತ ಈ ಚರಿತ್ರೆಯ ಅರಿವಿನಿಂದಾಗಿ ಬೇರೆ ಬೇರೆ ಅನೇಕ ಮೂಲಗಳಿಂದ ಅಲ್ಲಿಗೆ ತಂದುಕೊಂಡ ಘಟನೆ ಸಂಭಾಷಣೆಗಳ ನೇಗೆಯನ್ನು ಓದುಗ ಸುಲಭವಾಗಿ ತಿಳಿದುಕೊಳ್ಳಬಹುದು. ಭಾಗವತ ಪಠ್ಯ ವಿಷಯದಲ್ಲಿ ಘಟನೆ ಸಂಗಾತಿಗಳ ಕಾಲಾನುಕ್ರಮಣಿಕೆಗಿಂತ ಅವುಗಳ ತಾತ್ವಿಕ ವಿವೇಕವೇ ಅತ್ಯಂತ ಮುಖ್ಯವಾದದ್ದು. ಆದ್ದರಿಂದ ಶ್ರೀಮದ್ ಭಾಗವತದ ಘನ ಸಂದೇಶವನ್ನು ಪೂರ್ಣವಾಗಿ ತಿಳಿಯಲು ಓದುಗನು ಅದರ ವಸ್ತುವಿನ ಕಡೆಗೆ ಮಾತ್ರ ಗಮನ ಕೊಟ್ಟರೆ ಸಾಕು. ಅದರ ಬಗ್ಗೆ ನಮ್ಮ ಶ್ರದ್ಧೆ, ಭಗವಂತ ಗೀತದಲ್ಲಿ ಹೇಳ್ತಾರೆ, ಯಾರಿಗೆ ಶ್ರದ್ಧೆ ಉಂಟಂತೆ ಅವರಿಗೆ ಬೇಗ ಅದು ಅರ್ಥ ಆಗುತ್ತೆ. ಶ್ರದ್ಧಾವಾಳ್ ಲಭತೆ ಜ್ಞಾನಂ. ನಾವು ಭಗವಂತನ ಪ್ರತಿ ಶಾಸ್ತ್ರದ ಪ್ರತಿ ಯಾರಿಗೆ ಶ್ರದ್ಧೆ ಉಂಟು ಅವರಿಗೆ ಈ ವಿಷಯ ಬೇಗ ಅರ್ಥ ಆಗುತ್ತೆ. ಹಾಗೆ ಇದನ್ನ ಒಂದು ಸಿಹಿ ಮಿಠಾಯಿಗೆ ಹೋಲಿಸಿದ್ದಾರೆ. ಈ ಆವೃತ್ತಿ ಅನುವಾದಕರು ಭಾಗವತವನ್ನು ಸಿಹಿ ಮಿಠಾಯಿಗೆ ಹೋಲಿಸಿದ್ದಾರೆ. ಮಿಠಾಯಿಯನ್ನು ಯಾವ ಕಡೆಯಿಂದ ಸವಿದರೂ ಅದು ಒಂದೇ ರೀತಿ ಮಧುರವೂ ಆಸ್ವಾದಕರವೂ ಆಗಿರುತ್ತದೆ. ಒಂದೇ ರೀತಿ ಮಧುರ ಮತ್ತೆ ಆಸ್ವಾದಕರವೂ ಆಗಿರುತ್ತೆ. ಆದ್ದರಿಂದ ಈಗ ಮುಂಚೆ ನಾವು ಓದಿದ್ವಿ, ಆಚಾರ್ಯರು ಮೊದಲೇ ಹೇಳ್ತಾರೆ ಮುನ್ನುಡಿಯಲ್ಲಿ. ಓಕೆ, ಹೇಗೆ ನಾವು ಇದನ್ನು ಜಿಗಿಯುವುದಲ್ಲ, 1ನೇ ಸ್ಕಂದ, 1ನೇ ಅಧ್ಯಾಯ, 2ನೇ ಅಧ್ಯಾಯ, ಹಾಗೆ ಸಿಸ್ಟಮ್ಯಾಟಿಕ್ ಆಗಿ ಓದ್ಬೇಕು, ಇದನ್ನ ಅಧ್ಯಯನ ಮಾಡಬೇಕು. ಅದನ್ನ ಇಲ್ಲಿ ಹೇಳ್ತಾರೆ. ಆದ್ದರಿಂದ ಭಾಗವತದ ಮಾಧುರ್ಯವನ್ನು ಸವಿಯಲು ಅದರ ಯಾವುದೇ ಸಂಪುಟದಿಂದ ಓದನ್ನು ಆರಂಭಿಸಬಹುದು, ಯಾವುದೇ ಇದರಿಂದ ಆರಂಭಿಸಬಹುದು ನಾವು. ಹಾಗೆ ಪ್ರಾರಂಭದಲ್ಲಿ ಅದರ ರುಚಿ ನೋಡಿದ ಅನಂತರ ನಾವು ಪ್ರಾರಂಭದಲ್ಲಿ ಅದರ ರುಚಿ, ಯಾರಿಗಾದ್ರೂ ಕೆಲವು ಪೇಜ್ ಓಪನ್ ಮಾಡೋ ಅವರಿಗೆ ಆ ಸೆಕ್ಷನ್ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಲೈಕ್ ಆಗುತ್ತೆ, ಅವರು ಮತ್ತೆ ಅವರಿಗೆ ತಿಳ್ಕೋಬೇಕಂತ ಇಡುತ್ತೆ. ಹಾಗೆ ಇರುವವರಿಗೆ ಗಂಭೀರ ಅಭಿರುಚಿಯ ಓದುಗನು ಮೊದಲ ಸ್ಕಂದಕ್ಕೆ ಹಿಂದಿರುಗಿ ಅಲ್ಲಿಂದ ಭಾಗವತವನ್ನು ಅದರ ಸಹಜ ಕ್ರಮದಲ್ಲಿ ಓದಬೇಕು. ಅವರು ಸಹಜ ಕ್ರಮದಲ್ಲಿ ಓದಬೇಕು, ಸಿಸ್ಟಮ್ಯಾಟಿಕ್ ಆಗಿ. ಇದು ಭಾಗವತದ ಓದುಗನಿಗೆ ಬಹು ಉಪಯುಕ್ತವಾದ ಸಲಹೆಯನ್ನು ಕೊಡ್ತಾರೆ. ಭಾಗವತವು ಸಂಪೂರ್ಣ ಪಠ್ಯ ವಿಸ್ತಾರವಾದ ವ್ಯಾಖ್ಯಾನ ಸಹಿತವಾಗಿ ಇಂಗ್ಲಿಷ್ಗೆ ಅನುವಾದಿಸುವ ಮೊಟ್ಟ ಮೊದಲ ಆವೃತ್ತಿ ಇದು. ಅಂದ್ರೆ ಪ್ರಭುಪಾದ ಇದನ್ನ ಮೊದಲು ಇಂಗ್ಲಿಷ್ಗೆ ಅನುವಾದಿಸಿದ ಆವೃತ್ತಿ ಸಂಸ್ಕೃತದಿಂದ. ಅವರು ಅವರ ಗುರುಗಳು ಅವರಿಗೆ ಉಪದೇಶ ಕೊಟ್ಟಿದ್ದಾರೆ. ಇದನ್ನ ಈ ಕೃಷ್ಣ ಪ್ರಜ್ಞೆಯನ್ನ ವಿಶ್ವದಾದ್ಯಂತ ಪ್ರಚಾರ ಮಾಡ್ಲಿಕ್ಕೆ. ಅದಕ್ಕೆ ಅವರು ಈ ಭಾಗವತವನ್ನ ರಚನೆ ಮಾಡಿ ಜಲದೇವತ ಎನ್ನುವ ಹಡಗು ಹಿಡಿದು ಅವರು ಅಮೆರಿಕಕ್ಕೆ ಹೋಗ್ತಾರೆ. ಆಗ ಅವರು ಮೊಟ್ಟ ಮೊದಲಾಗಿ ಮೊದಲನೇ ಸ್ಕಂದ ರಚನೆ ಮಾಡಿ ಇಟ್ಕೋತಾರೆ. ಅದೇ ಇದೆ. ಇಂಗ್ಲಿಷ್ ಭಾಷೆಯನ್ನು ಮಾತನಾಡುವ ಜನಕ್ಕೆ ವಿಪುಲ ಪ್ರಮಾಣದಲ್ಲಿ ಲಭ್ಯವಾಗಿರುವ ಆವೃತ್ತಿಯು ಇದೆ ಎನ್ನಬಹುದು. ಮೊದಲ 12 ಸಂಪುಟಗಳು, ಸ್ಕಂದ 1ರಿಂದ ಸ್ಕಂದ 10, ಮೊದಲನೆಯ ಭಾಗ. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥಾಪಕರು ಮತ್ತು ಭಾರತೀಯ ಧರ್ಮ ದರ್ಶನ ತಾತ್ವಿಕ ವಿವೇಚನೆಯಲ್ಲಿ ಅತ್ಯಂತ ವ್ಯಾಖ್ಯಾನ ಬೋಧಕರು ಆದ ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರ ಭಕ್ತಿ ವಿದ್ವತ್ತುಗಳ ಫಲ. ಪ್ರಭುಪಾದರ ಗಾಢ ಸಂಸ್ಕೃತ ವಿದ್ವತ್ತು, ವೈದಿಕ ಸಂಸ್ಕೃತಿ ಚಿಂತನೆಗಳ ಆಪ್ತ ತಿಳುವಳಿಕೆ, ಹಾಗೆಯೇ ಆಧುನಿಕ ಜೀವನ ವಿಧಾನಗಳ ಅರಿವು, ಇವೆಲ್ಲ ಹುರಿಗೂಡಿ ಪಾಶ್ಚಿಮಾತ್ಯ ಜಗತ್ತಿನ ಭಾಗವತದಂತ ಮಹಾಕೃತಿಯ ಅದ್ಭುತ ವ್ಯಾಖ್ಯಾನ ಲಭ್ಯವಾಗಿದೆ. ಪ್ರಭುಪಾದರು 1977ರಲ್ಲಿ ಈ ಜಗತ್ತನ್ನು ಬಿಟ್ಟು ಹೋದರು. ಪ್ರಭುಪಾದ ಅವರು ಈ ಭಾಗವತ ನಾವು ಈಗ ಓದ್ತಿದ್ದೇವೆ,
ಆ ಭಾಗವತದ 10ನೇ ಸ್ಕಂದದ 13, 14ನೇ ಅಧ್ಯಾಯಕ್ಕೆ ಭಾವಾರ್ಥ ಬರೀತಾ ಇರುವಾಗಲೇ 1977ರಲ್ಲಿ ಈ ಜಗತ್ತನ್ನ ಬಿಟ್ಟು ಅವರು ಭಗವಂತನ ಧಾಮಕ್ಕೆ ಹೋದರು. ಅನಂತರ ಶ್ರೀಮದ್ ಭಾಗವತವನ್ನು ಅನುವಾದಿಸಿ ವ್ಯಾಖ್ಯಾನಿಸಿರುವ ಅವರ ಈ ಚಿರಸ್ಥಾಯಿಯಾದ ಕಾರ್ಯವನ್ನು ಅವರ ಶಿಷ್ಯರಾದ ಯಾರೆಲ್ಲ ನಂತರ ಅಂದ್ರೆ ಪ್ರಭುಪಾದರು 10ನೇ ಸ್ಕಂದದ 14ನೇ ಅಧ್ಯಾಯ, ಓಕೆ, ಬ್ರಹ್ಮನ ಪ್ರಾರ್ಥನೆ, ಆ ಅಧ್ಯಾಯ ಅಲ್ಲಿ ಪ್ರಭುಪಾದ ಭಾವಾರ್ಥ ಬರೀತಾ ಇರುವಾಗ ಅವರು ಈ ಜಗತ್ತನ್ನ ಬಿಟ್ಟು ಆಧ್ಯಾತ್ಮಿಕ ಜಗತ್ತಿಗೆ ಹೋದ್ರು. ಆ ನಂತರ ಪುನಃ ನಂತರದ ಅಧ್ಯಾಯ ಮತ್ತೆ ಸ್ಕಂದ 11, 12 ಇದನ್ನ ಅವರ ಶಿಷ್ಯರಾದ ಯಾರೆಲ್ಲ ಚಿರಸ್ಥಾಯಿಯಾದ ಕಾರ್ಯವನ್ನು ಅವರ ಶಿಷ್ಯರಾದ ಹೃದಯಾನಂದ ದಾಸ ಗೋಸ್ವಾಮಿ ಮತ್ತೆ ಗೋಪಿ ಪರಧನ ದಾಸರು ಮುಂದುವರಿಸಿದ್ದಾರೆ. ಅವರ ಇದನ್ನ ಮುಂದುವರಿಸಿ ಇದನ್ನ ಬರೀತಾರೆ. ಓಕೆ, ಅದನ್ನ ಇಲ್ಲಿ ಹೇಳ್ತಾರೆ. ಹಲವು ಕಾರಣಗಳಿಗಾಗಿ ಓದುಗರಿಗೆ ಇದೊಂದು ಮೌಲಿಕ ಗ್ರಂಥ ಎನಿಸುತ್ತದೆ. ತುಂಬಾ ಸರ್ವಶ್ರೇಷ್ಠವಾದ ಗ್ರಂಥ ಭಾಗವತ. ಭಾರತೀಯ ನಾಗರಿಕತೆಯ ಮೂಲಗಳಲ್ಲಿ ಆಸಕ್ತಿಯುಳ್ಳವರಿಗೆ ಇದು ಆ ನಾಗರಿಕತೆಯ ಪ್ರತಿಯೊಂದು ಅಂಶಕ್ಕೆ ಸಂಬಂಧಿಸಿದ ವಿವರ ಮಾಹಿತಿಗಳ ಆಕಾರವಾಗುತ್ತದೆ. ತೌಲನಿಕ ತತ್ವಶಾಸ್ತ್ರ ಮತ್ತು ಮತಧರ್ಮಗಳನ್ನು ಅಧ್ಯಯನ ಮಾಡುವವರಿಗೆ ಭಾರತದ ಘನವಾದ ಆಧ್ಯಾತ್ಮಿಕ ಪರಂಪರೆಯ ಆಳವಾದ ನೋಟವನ್ನು ಇದು ಒದಗಿಸುತ್ತದೆ. ಸಮಾಜಶಾಸ್ತ್ರ ಜನರಿಗೆ ಮತ್ತು ಮಾನವ ಶಾಸ್ತ್ರಜ್ಞರಿಗೆ ಇದರ ಉಪಯೋಗ ಬೇರೆ ಇದೆ. ಉನ್ನತ ಬೆಳೆದ ಆಧ್ಯಾತ್ಮಿಕ ವಿಶ್ವದರ್ಶನವೊಂದರ ಬಲದ ಮೇಲೆ ತನ್ನ ಸಂಸ್ಥೆಗಳನ್ನು ಸಂಘಟಿಸಿದ ಶಾಂತಿಯುತ ವೈಜ್ಞಾನಿಕ ಆಗಿ ರೂಪುಗೊಂಡಿದ್ದ ವೈದಿಕ ಸಂಸ್ಕೃತಿಯ ಕಾರ್ಯವಿಧಾನಗಳನ್ನು ಇದು ಅವರಿಗೆ ತಿಳಿಸುತ್ತದೆ. ಎಲ್ಲಾ ವಿಷಯವನ್ನ ಈ ಭಾಗವತ ತಿಳಿಸುತ್ತದೆ. ಎಲ್ಲ ವಿಷಯದ ಚರ್ಚೆ ಉಂಟು ಇದರಲ್ಲಿ. ಭಾಗವತ ಸರ್ವಶ್ರೇಷ್ಠ. ಹಾಗೆ ವಿಜ್ಞಾನಿಯವರು ಸಹ, ಓಕೆ, ತುಂಬಾ ಡಾಕ್ಟರ್ ತುಂಬಾ ಜನ ಇದರಲ್ಲಿ ಶಾಕ್ ಆಗಿದ್ದಾರೆ. ಏನಂದ್ರೆ ಇದರ 3ನೇ ಸ್ಕಂದದ 31ನೇ ಅಧ್ಯಾಯದಲ್ಲಿ ತಾಯಿಯ ಹೊಟ್ಟೆಯಲ್ಲಿ ಮಗು ಹೇಗೆ ಬೆಳವಣಿಗೆ ಆಗುತ್ತೆ ಅಂತ ತುಂಬಾ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಕಪಿಲ ಭಗವಂತ ಅವರ ತಾಯಿ ದೇವಹೂತಿಗೆ ಇದನ್ನ ಉಪದೇಶ ಮಾಡ್ತಾರೆ. ತುಂಬಾ ಡೀಟೇಲ್. ವಿಜ್ಞಾನಿ ಡಾಕ್ಟರ್ ಇವರಿಗೆಲ್ಲ ಶಾಕ್. ಅಂದ್ರೆ ನಮ್ಗೆ ಸಹ ಇದರ ವಿಷಯ ಗೊತ್ತಿಲ್ಲ. ಅವರಿಗೆ ಗೊತ್ತಾದ ಒಂದು 60 ವರ್ಷಕ್ಕೆ ಹಿಂದೆ ಇದಾದದ್ದು. ಆದ್ರೆ ಇದರಲ್ಲಿ ಅಷ್ಟು ಡೀಟೇಲ್ ಆಗಿ ಉಂಟು. ಮಗು ದಿನದಿಂದ ದಿನಕ್ಕೆ ಹೇಗೆ ಬೆಳವಣಿಗೆ ಆಗುತ್ತೆ, ಅದಕ್ಕೆ ಕೈ ಹೇಗೆ ಬರುತ್ತೆ, ಕಾಲು, ಬಾಕಿ ಎಲ್ಲ ಶರೀರ ಹೇಗೆ ವೃದ್ಧಿ, ಎಲ್ಲ ತುಂಬಾ ಡೀಟೇಲ್ ಆಗಿ ಅದನ್ನ ತುಂಬಾ ಜನ ನೋಡಿ ಶಾಕ್ ಆಗಿದೆ ಅಂತ ಸಂಗತಿ ಇದರಲ್ಲಿ ಉಂಟು. ಭಾಗವತದಲ್ಲಿ ಅದು ಶ್ರೇಷ್ಠವಾದಂತ ಗ್ರಂಥ ಅವರಿಗೆ ತಿಳಿಸುತ್ತದೆ. ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಭಾಗವತವು ಉನ್ನತ ಕಾವ್ಯ ಸ್ವತ್ತುಳ್ಳ ಆಚಾರ್ಯ ಕೃತಿಯಾಗಿ ಕಾಣಿಸುತ್ತದೆ. ಮನಸ್ಸಾಸ್ತ್ರದ ವಿದ್ಯಾರ್ಥಿಗಳಿಗೆ ಇದು ಪ್ರಜ್ಞೆಯ ಸ್ವರೂಪ, ಮಾನವ ನಡವಳಿಕೆ ಮತ್ತು ಸ್ವರೂಪದ ಅರಿವಿನ ತಾತ್ವಿಕ ಅಧ್ಯಯನವನ್ನು ಕುರಿತು ಮುಖ್ಯ ನೋಟಗಳನ್ನು ನೀಡುತ್ತದೆ. ಕಡೆಯದಾಗಿ ದಾರ್ಶನಿಕವಾದ ಒಳನೋಟಗಳನ್ನು ಅನುಸರಿಸುವವರಿಗೆ ಭಾಗವತವು ಅತ್ಯುನ್ನತ ಆತ್ಮಜ್ಞಾನದ ಸಾಧನೆಯನ್ನು ಮತ್ತು ಪರಮ ಸತ್ಯದ ಸ್ವರೂಪವನ್ನು ಕುರಿತು ಸರಳವೂ ಕಾರ್ಯಸಾಧ್ಯವೂ ಆದ ನಿರ್ದೇಶನವನ್ನು ಇದು ನೀಡುತ್ತದೆ. ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ನೀಡುತ್ತಿರುವ ಹಲವು ಸಂಪುಟಗಳ ಈ ಗ್ರಂಥವು ಮುಂದೆ ಬಹುಕಾಲದವರೆಗೆ ಆಧುನಿಕ ಮಾನವನ ಬೌದ್ಧಿಕ ಸಂಸ್ಕೃತಿಯ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಮಹತ್ವ ಸಾಧನವನ್ನು ಗಳಿಸುವುದಕ್ಕಾಗಿ ಭರವಸೆಯನ್ನು ಕೊಡುತ್ತದೆ. ಓಕೆ, ನಾಳೆ ನಾವು ಇದು ಅನುವಾದಕರದ್ದು, ಓಕೆ, ಅವರು ಇದನ್ನು ಅನುವಾದಿಸಿದ ಅವರ ಬಗ್ಗೆ ಇರುವುದು. ನಾಳೆಯಿಂದ ನಾವು ಇಲ್ಲಿಂದ ಓದ್ತಾ ಹೋಗ್ಬೋದು. ಓಕೆ, ಪ್ರಸ್ತಾವನೆಯಿಂದ. ಓಕೆ, ಇದ್ರ ಮೊದಲನೇ ಪ್ರಸ್ತಾವನೆ ತುಂಬಾ ವಿಷಯ, ಮುಖ್ಯವಾಗಿ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಇದರಲ್ಲಿ ಉಂಟು. ಆಚಾರ್ಯರು ತುಂಬಾ ವಿಸ್ತಾರವಾಗಿ ಬರೀತಾರೆ ಇದನ್ನು. ಪ್ರಭುಪಾದ ಭಾಗವತವನ್ನ ಓಕೆ ನೋಡಿ ಇಲ್ಲಿ ಕಾಣ್ಬೋದು. ಓಕೆ, ಇದು ಪ್ರಭುಪಾದರು ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ. ನಿಮಗೆಲ್ಲ ಗೊತ್ತು. ನಮ್ಮ ಸಂಸ್ಥೆಯ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ
ಶ್ರೇಷ್ಠ ಪ್ರಚಾರಕರು ಕೃಷ್ಣ ಪ್ರಜ್ಞೆ. ಇದು ಅವರ ಗುರುಗಳು ಶ್ರೀಮದ್ ಭಕ್ತಿ ವೇದಾಂತ ಸ್ವಾಮಿ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಅವರು. ಇದು ಅವರ ಗುರುಗಳು. ಇವರ ಗುರುಗಳು ಗೌರಕಿಶೋರ್ ದಾಸ್ ಬಾಬಾಜಿ. ಇವರ ಗುರು ಯಾರು? ಭಕ್ತಿ ವಿನೋದ್ ಠಾಕೂರ್. ಅಂದ್ರೆ ನಮ್ಮ ಇದು ಪರಂಪರೆಯಲ್ಲಿ ಬರುವುದು. ಇದು ಚೈತನ್ಯ ಮಹಾಪ್ರಭುಗಳು. ಅವರ ಜೀವನದ ಬಗ್ಗೆ ಇದರಲ್ಲಿ ವರ್ಣನೆ ಉಂಟು, ನಾವು ಇದರಲ್ಲಿ ನೋಡ್ಬೋದು. ಓಕೆ, ಕಲಿಯುಗದ ಅಜ್ಞಾನದಲ್ಲಿ ಯಾರು ಹುಟ್ಟಿದ್ದಾರೆ ಅವರಿಗೆ ಇದರಿಂದ ಯಾವ ಸಿಗ್ತದೆ ನೋಡಿ. ಕಲಿಯುಗದಿಂದ ಹುಟ್ಟಿದ ಅಜ್ಞಾಂಧಕಾರದಲ್ಲಿ ಮುಳುಗಿದವರಿಗೆ ಸೂರ್ಯ ಸಾದೃಶ ಶ್ರೀಮದ್ ಭಾಗವತ ಜ್ಞಾನೋದಯವನ್ನು ಉಂಟು ಮಾಡಬಲ್ಲದು. ಇದು ಅವರಿಗೆ ಜ್ಞಾನ ಕೊಡ್ತದೆ. ನಾವು ಇದರಲ್ಲಿ ಕಾಣ್ಬಹುದು. ಇಲ್ಲಿ ಮುಖ್ಯವಾಗಿ ಚೈತನ್ಯ ಮಹಾಪ್ರಭುಗಳ ಜೀವನದ ಬಗ್ಗೆ ನಾವು ನೋಡ್ತೇವೆ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಓಕೆ, ಇಲ್ಲಿ ಆಗಿ ಓಕೆ. ಚೈತನ್ಯ ಮಹಾಪ್ರಭು ಕೃಷ್ಣ ಅವರೇ ಇದನ್ನ ಬೋಧಿಸ್ತಾರೆ. ಅವರ ಜೀವನದ ಬಗ್ಗೆ ನಾವು ಇಲ್ಲಿಂದ ಅಧ್ಯಯನ ಮಾಡಬಹುದು. ಶ್ರೀಮದ್ ಭಾಗವತ ಬೋಧಕರಾದ ಮಹಾಪ್ರಭು ಶ್ರೀ ಚೈತನ್ಯರ ಜೀವನ ಮತ್ತು ಬೋಧನೆಗಳ ಸಂಕ್ಷಿಪ್ತ ಚಿತ್ರ. ಇದರಲ್ಲಿ ಚೈತನ್ಯ ಮಹಾಪ್ರಭುಗಳು ಯಾರು? ಓಕೆ, ಅವರು ಕೃಷ್ಣ. ಅದರ ಬಗ್ಗೆ ಭಾಗವತದಲ್ಲಿ ಉಲ್ಲೇಖಗೊಂಡು ಅನೇಕ ಪುರಾಣಗಳಲ್ಲಿ, ಗರುಡ ಪುರಾಣದಲ್ಲಿ, ಪದ್ಮ ಪುರಾಣದಲ್ಲಿ, ಕೂರ್ಮ ಪುರಾಣದಲ್ಲಿ ಎಲ್ಲ ಇದರ ಉಲ್ಲೇಖ ಬರುತ್ತೆ. ಇಲ್ಲಿ ಆಚಾರ್ಯರು ಅದನ್ನ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾರೆ. ಇದಾದ್ಮೇಲೆ ನಾವು ಮೊದಲನೇ ಅಧ್ಯಾಯಕ್ಕೆ ಹೋಗ್ಬೋದು. ಓಕೆ, ನಾಳೆಯಿಂದ ಫಾಸ್ಟ್ ಓದುವ. ನಾನು ಒಬ್ರಿಗೆ ತುಂಬಾ ಜನ ಇದ್ದಾರೆ ಓದ್ಲಿಕ್ಕೆ ಇಲ್ಲಿ, ಹಾಗಾಗಿ ಒಬ್ಬರ ಒಂದೊಂದು ಎರಡೆರಡು ಪ್ಯಾರಾಗ್ರಾಫ್ ಆ ತರ ಎಲ್ಲರನ್ನು ಓದಿಸ್ತೇನೆ. ನಾಳೆಯಿಂದ ನಾನು ಓದ್ತಾ ಹೋಗುದು ಸ್ಪೀಡ್ ಆಗಿ. ಈಗ ಸ್ವಲ್ಪ ಅದರ ಬಗ್ಗೆ ಹೇಳಿದೆ. ಹಾಗೆ ಭಾಗವತ ಶ್ರೇಷ್ಠವಾದದ್ದು. ಕಲಿಯುಗದಲ್ಲಿ ಒಂದು ಭಾಗವತ ಮತ್ತೊಂದು ಭಗವಂತನ ನಾಮಸ್ಮರಣೆ. ನಾನು ನಿನ್ನೆ ಹೇಳಿದೆ, ಇಲ್ಲಿ ಪದ್ಮ ಪುರಾಣದಲ್ಲಿ ಭಾಗವತ ಮಹಾತ್ಮೆಯಿಂದ ಇಲ್ಲಿ ಹೇಳ್ತಾರೆ. ಓಕೆ, ಕಲಿಯುಗದಲ್ಲಿ ಓಕೆ, ಇಲ್ಲಿ ನೋಡಿ ಕಾಣ್ತದೆ ಎಲ್ಲರಿಗೂ. ಇದು ಪದ್ಮ ಪುರಾಣದಲ್ಲಿ ಬರುವಂತ ಭಾಗವತ ಮಹಾತ್ಮೆಯಿಂದ ಹೇಳುವುದು. ಕಾಲವ್ಯಾಲ ಮುಖಾಗ್ರಸ್ಸ ತ್ರಾಸ ನಿರ್ನಾಶ ಹೇತವೇ ಶ್ರೀಮದ್ ಭಾಗವತಂ ಶಾಸ್ತ್ರಂ ಕಲೋಕೀರೇಣ ಭಾಷಿತಂ. ಕಲಿಯುಗದಲ್ಲಿ ಮರಣವೆಂಬ ಸರ್ಪದ ಬಾಯಿಗೆ ಸಿಲುಕಿದ ಜೀವಿಗಳ ಭಯವನ್ನು ನಾಶಪಡಿಸಲು ಶ್ರೀ ಶುಕಮುನಿಗಳು ಶ್ರೀಮದ್ ಭಾಗವತವೆಂಬ ಶಾಸ್ತ್ರವನ್ನು ಉಪದೇಶಿಸಿದ್ದಾರೆ. ಓಕೆ, ಕಲಿಯುಗದಲ್ಲಿ ಮನಸ್ಸನ್ನ ಶುದ್ಧಿಗೊಳಿಸಲು ಶ್ರೀಮದ್ ಭಾಗವತಗಿಂತ ಮಿಗಿಲಾದ ಶ್ರೇಷ್ಠ ಸಾಧನವು ಯಾವುದೂ ಇಲ್ಲ. ನಾವು ನಿತ್ಯ ಭಾಗವತ ಸೇವೆಯ ಭಾಗವತವನ್ನು ನಿರಂತರವಾಗಿ ಯಾವಾಗಲೂ ನಿತ್ಯ ಭಾಗವತದ ಸೇವೆ ಮಾಡ್ಬೇಕು. ಅದರ ಅಧ್ಯಯನ ಮಾಡ್ಬೇಕು, ಅದ್ರ ಬಗ್ಗೆ ಕೇಳ್ಬೇಕು, ಅದರ ಶ್ಲೋಕವನ್ನ ಉಚ್ಚರಿಸ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅದು ಎಲ್ಲರಿಗೂ ಭಾಗ್ಯ ಸಿಗುವುದಿಲ್ಲ. ಇಲ್ಲಿ ಹೇಳ್ತಾರೆ, ಜನ್ಮ ಜನ್ಮಾಂತರಗಳ ಪುಣ್ಯ ಫಲದಿಂದ ಮಾತ್ರವೇ ಇದರ ಕಥಾಶ್ರವಣ ಭಾಗ್ಯವು. ಅಧ್ಯಯನ ಮಾಡುವುದು ಶ್ರವಣ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ. ಕೆಲವರು ಹೇಳ್ಬೋದು ಶ್ರವಣ ಮಾಡ್ಬೋದು, ನಾವು ಅದನ್ನ ಅಧ್ಯಯನವೂ ಮಾಡ್ಬೋದು. ಶ್ರವಣ ಮಾಡಿದ್ರೆ ನಮ್ಗೆ ಬೇಗ ಗೊತ್ತಾಗುತ್ತೆ ಶ್ರವಣದ ಮಹತ್ವ. ಈ ಭಾಗವತದಲ್ಲಿ ಬರುತ್ತೆ, 2ನೇ ಅಧ್ಯಾಯದಲ್ಲಿ ಶ್ರವಣದ ಮಹತ್ವವನ್ನ ತಿಳಿಸ್ತಾರೆ. ನಂತರ ಅಲ್ಲಿ ಇದು ನಾನು ಮೊನ್ನೆ ಒಂದು ಕಥೆ ಹೇಳಿದೆ. ಈ ಕಲಿಯುಗದಲ್ಲಿ ಶ್ರೀಮದ್ ಭಾಗವತು ಭಗವಂತನ ಸಾಕ್ಷಾತ್ ವಾಂಗ್ಮಯ ಮೂರ್ತಿ ಎಂದು ಮತ್ತು ಇದರ ಅಧ್ಯಯನ ಶ್ರವಣಗಳಿಂದ ನಿಶ್ಚಯವಾಗಿ ವೈಕುಂಠವನ್ನು ಪಡೆಯಲು ಸಾಧ್ಯವಾಗುವುದೆಂದು ಅಲ್ಲಿ ನೆರೆದ ಋಷಿಗಳು ತಿಳಿಸಿದರು. ಓಕೆ, ಭಾಗವತವನ್ನ ಯಾರು ಅಧ್ಯಯನ ಮಾಡ್ತಾರೆ, ಶ್ರವಣ ಮಾಡ್ತಾರೆ, ಅವರಿಗೆ ವೈಕುಂಠ ಭಗವಂತನ ಧಾಮ ಪ್ರಾಪ್ತಿಯಾಗುತ್ತೆ. ಒಂದು ಭಾಗವತ ಶ್ರವಣ. ಕಲಿಯುಗದಲ್ಲಿ ಭಗವಂತನ ಅಧ್ಯಯನ ಮಾಡುವುದು, ಕೇಳುವುದು. ಓಕೆ, ಅಧ್ಯಯನ ಮಾಡ್ಬೋದು, ಕೇಳ್ಬೋದು. ನಂತರ ಮತ್ತೊಂದು ಯಾವ್ದಂದ್ರೆ ಭಗವಂತನ ನಾಮ ಜಪ. ಓಕೆ, ಹರೇ ಕೃಷ್ಣ ಮಹಾಮಂತ್ರ ಆಚಾರ್ಯ ತುಂಬಾ ಒತ್ತು ಕೊಟ್ಟು, ನಾವು ಯಾವುದೇ ಶಾಸ್ತ್ರ ನಮಗೆ ಭಗವಂತನ ನಾಮದ ಮೇಲೆ ರುಚಿ ಬರ್ಬೇಕಂತ. ಹಾಗೆ ನಾನು ಒಂದು ಪ್ರಶ್ನೆ ಮತ್ತು ಒಂದು ಉತ್ತರ ತೆಗೆಯಲಿ ಪದ್ಮ ಪುರಾಣದಿಂದ. ಓಕೆ,
ನಾಳೆಯಿಂದ ನಾವು ಆ ಬೋಧನೆ ಅಧ್ಯಯನ ಮಾಡ್ಬೋದು. ಅಲ್ಲಿ ಭಕ್ತಿ ದೇವಿ ಮತ್ತು ನಾರದ್ ಮುನಿಯ ನಡುವೆ ಸಂವಾದ ಬರುತ್ತೆ. ನಾನು ಓದ್ತೇನೆ, ನೀವು ಸರಿಯಾಗಿ ಕೇಳಿ. ಆ ಭಕ್ತಿ ಹೇಳ್ದ, ನಾನು ಶ್ಲೋಕಕ್ಕೆ ಏನು ಹೋಗುದಿಲ್ಲ. ಭಕ್ತಿ ಹೀಗೆಂದಲು, ದೇವರ್ಷಿಗಳೇ ಅಂದ್ರೆ ನಾರದ್ ಮುನಿಗಳೇ, ಪರೀಕ್ಷಿತನು ಪಾಪಾತ್ಮನಾದ ಈ ಕಳಿಯನ್ನು ಭೂಮಿಯಲ್ಲಿರಲು ಹೇಗೆ ಅವಕಾಶ ಮಾಡಿಕೊಟ್ಟನು? ಪರೀಕ್ಷಿತನು ಪಾಪಾತ್ಮನಾದ ಕಳಿಯನ್ನು ಭೂಮಿಯಲ್ಲಿರಲು ಹೇಗೆ ಅವಕಾಶ ಮಾಡಿಕೊಟ್ಟನು? ಈ ಕಳಿಯುಗವು ಆಗಮಿಸಿದೊಡನೆ ವಸ್ತು ಸಾರವೆಲ್ಲವೂ ಎಲ್ಲಿಗೆ ಹೋಯಿತು? ಕರುಣಾಳುವಾದ ನಾರಾಯಣನು ಆ ಅಧರ್ಮವನ್ನು ಹೇಗೆ ಸಹಿಸಿಕೊಳ್ಳುತ್ತಾನೆ? ನಿಮ್ಮ ಮಾತಿನಿಂದ ಅತಿ ಸಂತುಷ್ಟಲಾದ ನನ್ನ ಈ ಸಂಶಯವನ್ನು ದಯಮಾಡಿ ನಿವಾರಿಸಿ ನಾರದ್ ಮುನಿಗಳೇ. ಅವರು ಪ್ರಶ್ನೆ ಮಾಡುವುದು, ನನ್ನ ಈ ಸಂಶಯವನ್ನು ದಯವಿಟ್ಟು ನೀವು ನಾಶ ಮಾಡಿ, ನನಗೆ ಡೌಟ್ ಉಂಟು. ಪರೀಕ್ಷಿತ ಮಹಾರಾಜ ಆದರ್ಶವಾದ ರಾಜ, ಅವರು ಹೇಗೆ ಕಲಿಯನ್ನು ಭೂಮಿಯಲ್ಲಿ ಇರ್ಲಿಕ್ಕೆ ಹೇಗೆ ಅವಕಾಶ ಮಾಡಿಕೊಟ್ರು? ಕಲಿ ಆಗಮನ ಎಲ್ಲ ಇದಾಯ್ತು. ಹಾಗೆ ನಾರದ್ ಮುನಿ ಉತ್ತರ ಕೊಡ್ತಾರೆ. ಇಲ್ಲಿ ನೋಡಿ, ನಾರದರು ಹೀಗೆಂದರು, ಹೇ ಶುಭಾಂಗಿ, ನೀನು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನಿತ್ತು. ನಿನ್ನ ಮನಸ್ಸಿನ ಗೊಂದಲವನ್ನು ನಿವಾರಿಸುವೆನು, ಸಾವಧಾನವಾಗಿ ಕೇಳು. ನೀನು ಕೇಳು. ಯಾವ ಕ್ಷಣದಲ್ಲಿ ಭಗವಾನ್ ಶ್ರೀಕೃಷ್ಣನು ಈ ಭೂಮಿಯನ್ನು ತೊರೆದು ತನ್ನ ಧಾಮಕ್ಕೆ ತೆರಳಿದನೋ ಆ ಕ್ಷಣದಲ್ಲಿಯೇ ಎಲ್ಲಾ ಸಾಧನೆಗಳು ಭಗ್ನಗೊಳಿಸುವ ಕಲಿಪುರುಷನು ಆ ಭೂಲೋಕದಲ್ಲಿ ಕಾಲಿಟ್ಟನು. ಭಗವಂತ ಎಲ್ಲಿವರೆಗೆ ದ್ವಾಪರ ಯುಗದಲ್ಲಿ ಇದ್ರು, ಓಕೆ, ಅಲ್ಲಿಯವರೆಗೆ ಕಲಿ ಪ್ರವೇಶ ಆಗ್ಲಿಲ್ಲ. ಭಗವಂತ ಯಾವಾಗ ಅವರ ಧಾಮಕ್ಕೆ ಹೋದ್ರು ಆಗ ಆ ಕ್ಷಣದಲ್ಲೇ ಸಾಧನಗಳನ್ನು ಭಗ್ನಗೊಳಿಸುವ ಕಲಿಪುರುಷನು ಈ ಭೂಲೋಕದಲ್ಲಿ ಕಾಲಿಟ್ಟದು. ಭಗವಂತ ಇರುವವರೆಗೆ ಕಲಿ ಪ್ರವೇಶ ಆಗ್ಲಿಲ್ಲ. ಭಗವಂತ ಯಾವಾಗ ಕೃಷ್ಣೇ ಸ್ವಧಾಮೋಪಗತೆ, ಭಗವಂತ ಅವರ ಧಾಮಕ್ಕೆ ಹೋದ್ರು, ಅದರ ನಂತರವೇ ಕಲಿ ಪ್ರವೇಶ ಆಗದು. ಹೀಗೆ ಹೇಳ್ತಾರೆ. ದಿಗ್ವಿಜಯದಲ್ಲಿದ್ದ ಪರೀಕ್ಷಿತ ರಾಜನು ಕಲಿಯನ್ನು ಸಂಧಿಸಿದಾಗ ಕಲಿಯು ದೀನನಾಗಿ ರಾಜನಿಗೆ ಶರಣಾದನು. ಹೂಗಳ ಸಾರವನ್ನು ಮಾತ್ರ ಹೀರುವ ದುಂಬಿಯಂತಹ ಗುಣಸಂಪನ್ನನಾದ ರಾಜನು ಕಲಿಯನ್ನು ವಧಿಸಬಾರದೆಂದು ನಿಶ್ಚಯಿಸಿದನು. ಓಕೆ, ಅಂದ್ರೆ ಪರೀಕ್ಷಿತ್ ಮಹಾರಾಜ ಆದರ್ಶವಾದ ರಾಜ. ಹಾಗೆ ಇದು ಏನ್ ಮಾಡ್ತು, ಕಳಿ ಆ ರಾಜನಿಗೆ ಶರಣಾಯ್ತು. ಶರಣಾದವರನ್ನು ಕೊಲ್ಬಾರ್ದು, ಓಕೆ, ಅವರಿಗೆ ರಕ್ಷಣೆಯನ್ನ ಕೊಡ್ಬೇಕು, ಶಾಸ್ತ್ರ ತಿಳಿಸ್ತದೆ. ಅಂಜದ ಆ ದುಂಬಿಯಂತೆ ಗುಣಸಂಪನ್ನದ ರಾಜ ಕಲಿಯನ್ನು ವಧಿಸಬಾರದೆಂದು ನಿಶ್ಚಯ. ಅದಕ್ಕೆ ಮುಂಚೆ ಅವರು ವಧೆ ಮಾಡ್ಬೇಕು ಅಂತ ಇದ್ರು, ಆದ್ರೆ ಕಲಿ ಅವನಿಗೆ ಶರಣಾಯ್ತು. ಶರಣಾದವರನ್ನ ಹೇಗೆ ವಧೆ ಮಾಡ್ಲಿಕ್ಕಾಗುತ್ತೆ? ಹಾಗೆ ಅವ್ರು ಹಾಗೆ ನಿಶ್ಚಯಿಸಿದ್ರು. ಏಕೆಂದ್ರೆ ಅದರಲ್ಲಿ ಒಂದು ಒಳ್ಳೆಯ ಗುಣ ಉಂಟಂದ್ರೆ ಕಲಿಯುಗದಲ್ಲಿ. ಇಲ್ಲಿ ಹೇಳ್ತಾರೆ, ಯತ್ಫಲಂ ನಾಸ್ತಿ ತಪಸ ನ ಯೋಗೇನ ಸಮಾಧಿನ ತತ್ಫಲಂ ಲಭತೆ ಸಮ್ಯಕ್ ಕಲೋ ಕೇಶವ ಕೀರ್ತನಾಥ್. ನೋಡಿ, ಈ ಶ್ಲೋಕದಲ್ಲಿ ಹೇಳ್ತಾರೆ, ಏಕೆಂದರೆ ಕಲಿಯುಗದಲ್ಲಿ ತಪಸ್ಸು, ಯೋಗ ಅಥವಾ ಸಮಾಧಿಯಲ್ಲಿ ಯಾವುದನ್ನು ಪಡೆಯಲು ಸಾಧ್ಯವಿಲ್ಲವೋ, ಓಕೆ, ಯಾವುದರಿಂದ ಕಲಿಯುಗದಲ್ಲಿ ತಪಸ್ಸು, ಯೋಗ, ಸಮಾಧಿಯಲ್ಲಿ ಯಾವುದನ್ನು ಪಡೆಯಲು ಸಾಧ್ಯವಿಲ್ಲವೋ ಅವೆಲ್ಲವನ್ನು ಕೇವಲ ಕೇಶವನ ಕೀರ್ತನೆಯಿಂದ ಪಡೆಯಲು ಸಾಧ್ಯ. ಕಲಿಯುಗದಲ್ಲಿ ಎರಡು ವಿಷಯ ಹೇಳ್ತಾರೆ, ಒಂದು ಭಾಗವತ ಶ್ರವಣ, ಮತ್ತೊಂದು ಭಗವಂತನ ನಾಮಜಪ. ಓಕೆ, ಅವರು ಇದರಿಂದ ಎಲ್ಲಾ ಬಂಧನದಿಂದ ಮುಕ್ತರಾಗುತ್ತಾರೆ. ಅದೇ ಮಂತ್ರ ಯಾವುದು? ಹರೇ ಕೃಷ್ಣ. ಕಲಿ ಸಂತರಣ ಉಪನಿಷತ್ತಿನಲ್ಲಿ. ಓಕೆ, ನಾರದ್ ಮುನಿ ಬ್ರಹ್ಮಾಜಿ ಹತ್ರ ಹೋಗ್ತಾರೆ. ಓಕೆ, ಬ್ರಹ್ಮಾಜಿ ಹತ್ರ ಹೋಗಿ ಅವರು ಪ್ರಶ್ನೆ ಮಾಡ್ತಾರೆ, ಈ ಕಲಿಯುಗನ ಹೇಗೆ ಪಾರು ಮಾಡುವುದು ದ್ವಾಪರ ಯುಗದ ಅಂತ್ಯದಲ್ಲಿ. ಅದಕ್ಕೆ ಬ್ರಹ್ಮಾಜಿ ಅವರಿಗೆ ಉತ್ತರ ಕೊಡ್ತಾರೆ, ನಾರದ್ ಮುನಿಗಳಿಗೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇತಿ ಷೋಡಶಕಂ ನಾಂ ಕಳಿ ಕಲ್ಮಶನಾಶನಂ ನಾತಾ ಪರತರುಪಾಯ ಸರ್ವ ವೇದೇಶು ದೃಶ್ಯತೆ. ಅಲ್ಲಿ ನಾರದ್ ಮುನಿಗೆ ಬ್ರಹ್ಮಜಿ ಹೇಳ್ತಾರೆ, ಹರೇ ಕೃಷ್ಣ 14 ಮಾಲೆಗಳ ಇದು ಪದಗಳ ಜಪ, ಇತಿ ಷೋಡಶಕಂ ನಾಂ 14 ಶಬ್ದಗಳ ನಾಮ ಜಪ, ಕಲಿ ಕಲ್ಮಶ ನಾಶನಂ, ಕಲಿಯುಗದಲ್ಲಿರುವ ಎಲ್ಲಾ ಕಲ್ಮಶಗಳನ್ನ ಇದು ನಾಶ ಮಾಡುತ್ತೆ. ನಾಥ ಪರತರುಪಾಯ, ಇದನ್ನು ಬಿಟ್ಟು
ಬೇರೆ ದಾರಿ ಇಲ್ಲ. ಸರ್ವ ವೇದೇಶು ದೃಶ್ಯತೆ, ಎಲ್ಲಾ ವೇದದಲ್ಲಿ ನಾವು ನೋಡಿದ್ರು, ಅಧ್ಯಯನ ಮಾಡಿ ನೋಡಿದ್ರು, ಇದಕ್ಕಿಂತ ಒಳ್ಳೆಯ ಉಪಾಯ ಇಲ್ಲ. ಅದಕ್ಕೋಸ್ಕರ ಹರೇ ಕೃಷ್ಣ ಆಚಾರ್ಯರು ಎಲ್ಲಾ ಇದರಲ್ಲಿ ಹೇಳ್ತಾರೆ. ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡ್ಬೇಕು, ಮತ್ತೆ ನಾವು ಭಾಗವತನ ಶ್ರವಣ ಮಾಡ್ಬೇಕು, ಮತ್ತೆ ಅಧ್ಯಯನ ಮಾಡ್ಬೇಕು. ಓಕೆ, ಅದೇ ಕಲಿಯುಗದಲ್ಲಿ ಮುಖ್ಯವಾದ ಇದು. ಇವತ್ತಿನ ಕ್ಲಾಸನ್ನ ನಾವು ಹರೇ ಕೃಷ್ಣ ಮಹಾಮಂತ್ರ ನಾನು ಹೇಳಿದೆ, ಯಾವಾಗ್ಲೂ ನಿಮ್ಗೆ ಕ್ಲಾಸ್ ಇದು ಮಾಡುವಾಗ ನಾಳೆಯಿಂದ ನಾವು ಸ್ಪೀಡ್, ಇವತ್ತಿನವರೆಗೆ ನಾವು ಸ್ವಲ್ಪ ಹೇಳಿದೆ ಇದ್ರ ಬಗ್ಗೆ. ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ ಇವತ್ತಿನ ಕ್ಲಾಸನ್ನ ಮುಕ್ತಾಯ ಮಾಡುವ. ಎಲ್ಲರೂ ಜಪ ಮಾಡಿ. ನಾನು ಎಲ್ಲರನ್ನ ಅನ್ಮ್ಯೂಟ್ ಮಾಡ್ತೇನೆ, ಜೋರಾಗಿ ಜಪ ಮಾಡಿ. ಕಾಣ್ತದಲ್ಲ ಎಲ್ಲರಿಗೂ? ಹರೇ ಕೃಷ್ಣ ಕೇಳ್ತದ? ಒಂದ್ ಸೆಕೆಂಡ್. ಈಗ ಕೇಳಿಸ್ತಾ ಇದೆ ಪ್ರಭು. ಥ್ಯಾಂಕ್ ಯು. ಹರೇ ಎಲ್ಲರೂ ಜಪ ಮಾಡಿ ಒಂದು ಮಾಲೆ. ಹರೇ ಕೃಷ್ಣ 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 ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ
हरे कृष्ण 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 हरे हरे राम 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 हरे 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 कृष्ण 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 हरे हरे राम 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 हरे 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 कृष्ण 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 हरे हरे राम 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 हरे 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 कृष्ण 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 हरे हरे राम 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 हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे 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 कृष्ण 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 हरे हरे राम हरे हरे
हरे कृष्ण 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 हरे हरे राम 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 हरे 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 कृष्ण 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 हरे हरे राम 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 हरे 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 कृष्ण 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 हरे हरे राम 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 हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण हरे कृष्ण हरे कृष्ण हरे कृष्ण प्रभु जी।